ವಾರ್ಷಿಕ ಪ್ರತಿಭಾ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ರೋಷನಿ ನಿಲಯ ಮಂಗಳೂರು ರೋಷನ್ ನಿಲಯದ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ರಿಜಿಸ್ಟ್ರಾರ್ ಆದಂತಹ ಶ್ರೀಮತಿ ವಿನೀತಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. We start our program with the reciting few verses of Holy Quran. I request the student of our college to recite few verses of Holy Quran. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಮದನಿ ಸಂಸ್ಥೆಯ ಪ್ರಾರ್ಥನಾ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು. Janab Sayyid Tahir Tangal, correspondent Bright Madani Institutions. Meanwhile, I want to welcome Kamalaksha sir. Please come to this stage. We welcome you on behalf of Madani Institutions. Now, welcome speech proceed. 2022-23ನೇ ಸಾಲಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಸನ್ಮಾನ್ಯ UT ಇಕ್ಬಾಲ್ ಸಾಹೇಬ್ರವರೇ, ಮುಖ್ಯ ಅತಿಥಿಗಳಾಗಿ ಬರುವಂತಹ ವಿನೀತಾ ಕೆ, ಅಸೋಸಿಯೇಟೆಡ್ ಪ್ರೊಫೆಸರ್ ಆ್ಯಂಡ್ ರಿಜಿಸ್ಟ್ರಾರ್ ಆಫ್ ಇವ್ಯಾಲ್ಯೂಯೇಷನ್ ರೋಷನ್ ನಿಲಯ ಮಂಗಳೂರು, ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಪದಾಧಿಕಾರಿಗಳೇ, ಅಧ್ಯಾಪಕ ವೃಂದದವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ, ಹಳೆಯ ವಿದ್ಯಾರ್ಥಿಗಳೇ, ಈ ಸ್ವಾಗತ ಭಾಷಣ ಮಾಡುವ ಮೊದಲು ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಹೇಳಿದ್ದಾರೆ. ಆ ಪ್ರಾಸ್ತಾವಿಕ ನಂತರ ನಾವು ನಿಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತೇನೆ. ನಮ್ಮ ಈ ಸಂಸ್ಥೆಯು 1974ರಲ್ಲಿ ಆರಂಭವಾಗಿ ಈಗ 620 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿ ಕಲಿಯುತ್ತಿದ್ದಾರೆ. 26 ಮಂದಿ ಶಿಕ್ಷಕರು ಮತ್ತು 8 ಮಂದಿ ಬೋಧಕೇತರ ಸಿಬ್ಬಂದಿಗಳು ಮತ್ತು 3 ಮಂದಿ ಸಹಾಯಕ ಸಿಬ್ಬಂದಿಗಳನ್ನು ಒಳಗೊಂಡಿದೆ. ಫಲಿತಾಂಶ PU ವಿಭಾಗದಲ್ಲಿ 2021-22ನೇ ಸಾಲಿನಲ್ಲಿ 65% ಫಲಿತಾಂಶ ಬಂದಿದ್ದು 4 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಆದರೆ SLCಯಲ್ಲಿ ಪರೀಕ್ಷೆಯಲ್ಲಿ ನಮಗೆ ಫಲಿತಾಂಶ ಸ್ವಲ್ಪ ನೋವು ತಂದಿದ್ದು 50% ಮಾತ್ರ ಫಲಿತಾಂಶ ನಮ್ಮದಾಗಿದೆ. ಮುಂದಿನ ವರ್ಷ ಹೆಚ್ಚಿನ ಫಲಿತಾಂಶಕ್ಕಾಗಿ ನಮ್ಮ ಅಧ್ಯಾಪಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಡಳಿತ ಮಂಡಳಿ ಸಂಪೂರ್ಣ ಬೆಂಬಲ ನೀಡುತ್ತಿದೆ. ಸಾಧನೆ 2022-23ನೇ ಸಾಲಿನ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಲ್ಲಿ
ಕುಡುವ ವಾಮಂಜೂರು ಉದ್ದು ಕಂಠಪಾಠ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿದೆ. PUC ವಿಭಾಗದ ತಾಲೂಕು ಮಟ್ಟದ ಇಲಾಖಾ ಕಬಡ್ಡಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ. 3 ಮಂದಿ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಳ್ಳಾಲ ವಲಯದ PU ಮಟ್ಟದ ಪಥಸಂಚಲನ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನ ಲಭಿಸಿದೆ. PU ವಿಭಾಗದ ವತಿಯಿಂದ ಮಂಗಲ ಕ್ರೀಡಾಂಗಣದಲ್ಲಿ ನಡೆದಂತಹ ಡಿಸ್ಕಸ್ ಥ್ರೋ ಪಂದ್ಯಾಟದಲ್ಲಿ ದ್ವಿತೀಯ ಕಲಾ ವಿಭಾಗದ ಸುಹೈಬ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. NS ಘಟಕದ ವಾರ್ಷಿಕ ವಿಶೇಷ ಶಿಬಿರವು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ಅಸೈಗೋಲಿ ಮದಕದಲ್ಲಿ ನಡೆದಿದ್ದು 40 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕ್ರೀಡೆಯಲ್ಲಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ 2 ಅಧ್ಯಾಪಕರು ಮತ್ತು 1 ಕ್ಲಾರ್ಕ್ ವೃತ್ತಿಯಿಂದ ನಿವೃತ್ತಿಯಾಗಲಿದ್ದಾರೆ. ಪ್ರಾಂಶುಪಾಲರಾದ ಇಸ್ಮಾಯಿಲ್ ಸರ್, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಮಾವತಿ ಟೀಚರ್ ಮತ್ತು PU ವಿಭಾಗದ ಕ್ಲಾರ್ಕ್ ಅಬ್ದುಲ್ ರಜಾಕ್ ನಮ್ಮ ಸಂಸ್ಥೆಯಿಂದ ತಮ್ಮ 35ರಿಂದ 38 ವರ್ಷದ ತನಕ ಇಲ್ಲಿ ಸೇವೆ ಸಲ್ಲಿಸಿ ನಾವು ಅವರನ್ನು ಬೀಳ್ಕೊಡಲಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಗೆ ನಿಮ್ಮ ಸಲಹೆ ಸಹಕಾರ ಸದಾ ಅಗತ್ಯ ಮತ್ತು 2024ನೇ ಇಸವಿಗೆ ನಮ್ಮ ಸಂಸ್ಥೆಗೆ 50 ವರ್ಷ ತುಂಬಲಿದ್ದು ಕೆಲವು ಶಾಲಾ ಕೊಠಡಿಯ ಕೊರತೆ ಸೇರಿದಂತೆ ಹಲವಾರು ಕೆಲಸ ಕಾರ್ಯಗಳು ನಡೆಯಬೇಕಾಗಿದೆ. ಇಸ್ಮಾಯಿಲ್ ಸಾರ್ ಅವರೇ ತಾವು ಅನೇಕ ವಿದ್ಯಾರ್ಥಿಗಳನ್ನು ಕಲಿಸಿ ಮಾರ್ಗದರ್ಶನ ಮಾಡಿ ಸಮಾಜಕ್ಕೆ ಗುರುತಿಸುವಂತೆ ಮಾಡಿದ್ದೀರಿ. ಅವರೆಲ್ಲರನ್ನು ಬಳಸಿಕೊಂಡು ತಮ್ಮ ಕಾರ್ಯ ಯೋಜನೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಇನ್ನು ಆಂಗ್ಲ ಮಾಧ್ಯಮ ಶಾಲೆ ವಿಷಯ. on account of Children's Day near Karnataka, News Karnataka organized a college contest on the topic of Nannappa Superstar. Ibrahim Ruwais from grade 5 bagged first place. Muhammad Rafiq from grade 1 won the second prize. In cultural level, Pratibha Karanji competition held in Hira College, Hira School on August 17, 2022. Hawa Shanam and Aisha Sazma from grade 2 won second prize in fancy dress, while Muhammad Azhar from grade 4 won third place in clay modeling competition. Congratulations to all the winners. ಇನ್ನು ನಿಮ್ಮನ್ನು ಉದ್ದೇಶಿಸಿ ಮಾತಾಡುವವರು ತುಂಬ ಮಂದಿ ಇದ್ದಾರೆ. ಆದರೆ ಈ ಕಾಲ ನಮಗೆ ಸಮಯದ ಕೊರತೆಯಿಂದ ನಾನು ಸ್ವಾಗತ ಭಾಷಣವನ್ನು ಬಹಳಷ್ಟು ಚುಟುಕಾಗಿ ಇಲ್ಲಿ ಮುಗಿಸಿ ನನ್ನ ಕರ್ತವ್ಯವನ್ನು ನಿಭಾಯಿಸ್ತೇನೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ಅಡ್ವೈಸರ್ ಪ್ರೊಫೆಸರ್ UT ಇಕ್ಬಾಲ್ ಅಹಮದ್ ಅವರನ್ನು ಈ ವೇದಿಕೆಯ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ಇವತ್ತಿನ ಮುಖ್ಯ ಅತಿಥಿ ಶ್ರೀಮತಿ ವಿನೀತಾ, associate professor and registered ರೋಷನ್ ನಿಲಯ ಮಂಗಳೂರು, ಇವರನ್ನು ಹಾರ್ದಿಕವಾಗಿ ನಾನು ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವಂತಹ ಹಿರಿಯ ಸದಸ್ಯರು, ಕಾರ್ಯದರ್ಶಿಗಳು, ನಮ್ಮ ಸಂಚಾಲಕರು, ವಿವಿಧ ಪದಾಧಿಕಾರಿಗಳು, ಸದಸ್ಯರು ಇದ್ದಾರೆ. ಅವರನ್ನೆಲ್ಲ ಒಂದೇ ವಾಕ್ಯದಲ್ಲಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಹಳೆಯ ವಿದ್ಯಾರ್ಥಿ, ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದ ರನ್ನರ್ಸ್ ಇವತ್ತು ನಾವು ಸನ್ಮಾನಿಸಿದ್ದೇವೆ, ಅಬ್ದುಲ್ ರಹಮಾನ್, ಮಾಜಿ ಕಾರ್ಯದರ್ಶಿಯ ಮಗ, ಅವರನ್ನು ಆತ್ಮೀಯವಾಗಿ ಈ ವೇದಿಕೆಯಲ್ಲಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ವೇದಿಕೆಯಲ್ಲಿ ನಮ್ಮ ಪ್ರಾಂಶುಪಾಲರು ಇದ್ದಾರೆ. ಸುದೀರ್ಘ 37 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬಹುಶಃ ಅವರ ವೃತ್ತಿಯಲ್ಲಿ ಅವರ ಕೊನೆಯ ಈ ಸಭಾ ಕಾರ್ಯಕ್ರಮ. ಅವರು ನಮ್ಮೊಂದಿಗೆ ಯಾವಾರ ಇರ್ತಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೂ ಇದೆ. ಆದರೆ ಎಲ್ಲ ನಮ್ಮ 1 ಗಂಟೆವರೆಗೆ ನಮ್ಮ ಸಭಾ ಕಾರ್ಯ ಮುಗಿಯುವ ಕಾರಣ ನಾವು ಇತಿಮಿತಿಯವರೆಗೆ ನಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸ್ತೇವೆ. ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ.
ಅದೇ ರೀತಿ ಪ್ರೌಢಶಾಲಾ ವಿಭಾಗದ ಆಯಿಷಾ ಮೇಡಮ್ ಇದ್ದಾರೆ. ಪ್ರಾಥಮಿಕ ಶಾಲಾದ ಉಮಾವತಿ ಟೀಚರ್ ಇದ್ದಾರೆ. ಆಂಗ್ಲ ಮಾಧ್ಯಮ ವಿಭಾಗದ ಸುಹೇನಾ ಪರ್ವೀದ್ ಇದ್ದಾರೆ. ಎಲ್ಲ ಅಧ್ಯಾಪಕ ವೃಂದ, ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಹೆತ್ತವರು, ರಕ್ಷಕರು, ನಮ್ಮ ಆತ್ಮೀಯರಾದಂತಹ ಕಮಲಾಕ್ಷ ಸಾರ್ ಇದ್ದಾರೆ. ಅವರು ನಮ್ಮನ್ನು ವೇದಿಕೆಗೆ ಬರಲಿಲ್ಲ, ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಹಳೆ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸಿ ನನ್ನ ಸ್ವಾಗತ ಮಾಸವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, Mr. C.A. Tahir Tangal. Now we are moving to next program. That is central point of today's program. We have been eagerly waiting for that moment. That is address by chief guest. Before then that I want to introduce our chief guest, Professor Vinitha Madam. Distinguished chief guest Professor Vinitha K. has been serving as a Registrar of Evaluation Section and Head of Department, Bachelor of Social Work Department at School of Social Work, Mangalore. Humble, noble and dedicated Professor Vinitha completed her master degree in social work on 1986 from Mangalore University. Professor Vinitha's excellency was not confined to academic study only. She is a karate player. She also won black belt in karate and got award in national level karate champion in 1982 held at Hyderabad. Intellectual blended Professor Vinitha Madam, also a recipient of Intellectual blended Professor Vinitha, also a recipient of Karnataka Rajya Sabha Award for the leadership in plastic picking movement, Academic Excellence Award from School of Social Work, Bangalore, Social Impact Personality Award from Wisdom Education, Trusted Teacher Award from Global TV in 2022. It is really proud moment for us and it is really fortunate to have such a great guest on the dais. I request Professor Vinitha Madam to address our audience. ಸರ್ವರಿಗೂ ಶುಭ ಸಂಜೆಯನ್ನು ಕೋರುತ್ತಾ ಈ ಸುಂದರ ವಾತಾವರಣದಲ್ಲಿ ಬಹಳ ಉತ್ಸಾಹದಿಂದ ನೋಡುವ ಮಕ್ಕಳನ್ನು ನೋಡುವಾಗ ಸಂತೋಷ ಆಗ್ತದೆ. ಬಹಳ ಉತ್ಸಾಹ. 2 ವರ್ಷದ ಕೋವಿಡಿನ ಸಂದರ್ಭದಲ್ಲಿ ಎಲ್ಲ ಇಂತಹ ಅವಕಾಶವನ್ನು ಕಳೆದುಕೊಂಡು ಇವತ್ತು ಈ ಉತ್ಸಾಹ ನೋಡುವಾಗ, ಹಿರಿಯರ ಪ್ರೇರಣೆಯನ್ನು ನೋಡುವಾಗ ಬಹಳಷ್ಟು ಸಂತೋಷವಾಗ್ತದೆ. ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಶಾಲೆಯ ಮುಖ್ಯಸ್ಥರೇ, ಸಹೋದರರೇ, ಸಹೋದರಿಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವಂತಹ ಹೆತ್ತವರೇ, ಮಕ್ಕಳೇ ಮತ್ತು ಬಂಧುಗಳೇ, ತಮಗೆಲ್ಲರಿಗೂ ನಮಸ್ಕಾರ. ಕ್ರೀಡೋತ್ಸವ ಮತ್ತು ಪ್ರತಿಭಾ ದಿನಾಚರಣೆ ಈ ರೀತಿಯಾಗಿ ವಿಶಿಷ್ಟವಾಗಿ ಮಕ್ಕಳಲ್ಲಿರುವಂತಹ ಸುಪ್ತ ಆ ಪ್ರತಿಭೆಯನ್ನು ಹೊರತರುವ ಉದ್ದೇಶದಿಂದ ಈ ರೀತಿಯಾಗಿ ಬಹಳ ಅಚ್ಚುಕಟ್ಟಾಗಿ 2-3 ದಿನಗಳ ಕಾಲದ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶಾಲಾ ಮತ್ತು ಈ ಕಾಲೇಜಿನ ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇಲ್ಲ ಅಂದರೆ ನಾವು ಹೆಚ್ಚಾಗಿ ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಮಾತ್ರ ಸಾಲದು. ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ತುಂಬ ಅವಕಾಶವನ್ನು ಮಾಡಬೇಕು. ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿರುವಂತಹ ಪ್ರತಿಭೆಗಳಿಗೆ ಅವಕಾಶವೇ ಸಿಗುವುದಿಲ್ಲ. ಇಂತಹ ವೇದಿಕೆಯಲ್ಲಿ ಈ ರೀತಿಯಾಗಿ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಲು ಇಂತಹ ಒಂದು ವೇದಿಕೆ ಬಹಳಷ್ಟು ಸೂಕ್ತವಾಗಿದೆ. ಅಂತಹ ಒಂದು ಒಳ್ಳೆಯ ವೇದಿಕೆ ಇವತ್ತಿನ 3ನೇ ದಿನ ಮತ್ತು ಆಗಾಗ ಸಣ್ಣ ಸಣ್ಣ ಅವಕಾಶಗಳು ಬೇರೆ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ನಿಜವಾಗಿಯೂ ಇದು ಅಭಿನಂದನಾರ್ಹ. ಯಾಕೆ ಅಂತ ಹೇಳಿದರೆ, ಈಗದ ಈ ಸಂದರ್ಭದಲ್ಲಿ ಎಲ್ಲರೂ ಮಕ್ಕಳ ಮಾರ್ಕಿನ ಹತ್ರ ನೋಡ್ತಾರೆ. ಖಂಡಿತವಾಗಿ ಅಲ್ಲ. ನಾನು ಮಕ್ಕಳಿಗೆ ಕಾಲೇಜಿನಲ್ಲಿ ಪಾಠ ಮಾಡುವಾಗ ಯಾವತ್ತೂ ಹೇಳೋದು, ನಿಮ್ಮ ಮಾರ್ಕ್ ಮುಖ್ಯ ಅಲ್ಲ. ಬೇಕು, ಪಾಸಾಗಬೇಕು, ಫಸ್ಟ್ ಕ್ಲಾಸ್ ತೆಗಿಬೇಕು, ಅದೆಲ್ಲ ಇದ್ದದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರುವ ಡಿಸಿಪ್ಲಿನ್, ನಿಮ್ಮಲ್ಲಿರುವ ಶಿಸ್ತು, ನಿಮ್ಮಲ್ಲಿರುವ ಪ್ರಾಮಾಣಿಕತೆ, ನಿಮ್ಮಲ್ಲಿರುವ ವ್ಯಾಲ್ಯೂ ಸಿಸ್ಟಮ್, ಎಷ್ಟು ಮೌಲ್ಯಗಳನ್ನು ನಾವು ಈ ಕಲಿಕೆಯಿಂದ ಅಳವಡಿಸಿಕೊಂಡಿದ್ದೇವೆ, ಅದು ಮುಖ್ಯ. ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿಗೆ ಒಂದು 40% ಮಾರ್ಕ್ ಬಂದಿರ್ಬೋದು. ಆದರೆ ಆ ವಿದ್ಯಾರ್ಥಿಯಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ಉತ್ತಮವಾದ ಮೌಲ್ಯವಿದ್ದರೆ ಖಂಡಿತವಾಗಿಯೂ ಆ ವಿದ್ಯಾರ್ಥಿಗೆ
ನಾವು ಒಂದು ಅಗ್ರಸ್ಥಾನವನ್ನು ಕೊಡಲೇಬೇಕು. ಅದು ನಿಜವಾದ ಶಿಕ್ಷಣ. ಶಿಕ್ಷಣ ಪುಸ್ತಕದಲ್ಲಿರುವ ಬದನೆಕಾಯಿಯನ್ನು ಓದಿ ಅಲ್ಲಿ ಪರೀಕ್ಷೆಯಲ್ಲಿ ಬರೆದ್ರೆ ಅದು ಶಿಕ್ಷಣ ಆಗಲಿಲ್ಲ. ಏನು 10 ಜನರೊಂದಿಗೆ ಬೆರೆತು ದೊಡ್ಡವರು ಸಣ್ಣವರು ಎಲ್ಲರೂ ಸೇರಿ ಕಲಿಕೆ ಉಂಟಾಗ್ತದೆ. ಶಿಕ್ಷಕರಿಂದ ಮಕ್ಕಳು, ಮಕ್ಕಳಿಂದ ಶಿಕ್ಷಕರು, ಹೀಗೆ ನಾವು ಈ ಒಂದು ಕಲಿಕೆಯ ವಾತಾವರಣವನ್ನು ಶಾಲೆ ಮತ್ತು ಕಾಲೇಜುಗಳ ಆವರಣದಲ್ಲಿ ನಾವು ಮಾಡಿಕೊಂಡು ಒಟ್ಟಿನಲ್ಲಿ ಮಕ್ಕಳ ಅಭಿವೃದ್ಧಿಗೆ ಮತ್ತು ಕೊನೆಗೆ ನಮ್ಮ ಸಮಾಜದ ಅಭಿವೃದ್ಧಿಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಯತ್ನವನ್ನು ಮಾಡ್ತಾ ಇದೆ. ನಾವು ಇಲ್ಲಿ ನೆನಪಿಡಬೇಕಾದಂಥ ವಿಚಾರ, ಪ್ರತಿಯೊಂದು ಮಗುವು ದೇವರ ಆಶೀರ್ವಾದ. ಪ್ರತಿಯೊಂದು ಮಗುವಿನಲ್ಲೂ ಸುಪ್ತವಾದಂತಹ ಪ್ರತಿಭೆ ಇದೆ. ಅದನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಪ್ರತಿಯೊಂದು ಮಗುವು ಪ್ರತಿಭೆಯನ್ನು ಖಂಡಿತವಾಗಿ ಹೊಂದಿದೆ. ನಾವು ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ಬೇರೊಂದು ಮಕ್ಕಳೊಂದಿಗೆ ಹೋಲಿಕೆ ಮಾಡ್ತೇವೆ. ಪಕ್ಕದ ಮನೆಯ ಮಗುವಿಗೆ 70 ಮಾರ್ಕ್ ಸಿಕ್ಕಿದೆ, 70% ಸಿಕ್ಕಿದೆ, ಅದೇ ಶಾಲೆಗೆ ನೀನು ಹೋಗ್ತೀನಿ, ನಿನಗೆ ಯಾಕೆ ಕಡಿಮೆ ಅಂತ. ಪರೀಕ್ಷೆಯ ಅಂಕಪಟ್ಟಿ ಬರುವಾಗ ನಾವು ಎಚ್ಚೆತ್ತುಕೊಳ್ತೇವೆ. ಅದರ ಬದಲಾಗಿ ಪ್ರತಿನಿತ್ಯ ಮಕ್ಕಳು ಶಾಲೆಯಿಂದ ಬಂದ ಹಾಗೆ ಶಾಲೆಯಲ್ಲಿ ಏನಾಯಿತು, ಟೀಚರ್ ಏನು ಹೇಳಿದರು, ಎಲ್ಲ ಪಾಠ ಏನಾಯಿತು, ಅದಕ್ಕೆ ಒಂದು ರೀತಿಯ ಪೂರಕವಾದಂತಹ ವಾತಾವರಣ ಮನೆಯಲ್ಲಿ ನಾವು ಸೃಷ್ಟಿ ಮಾಡಬೇಕು. ಮಕ್ಕಳು ಶಾಲೆಯಲ್ಲಿ ಕಲ್ತದಂತನ್ನು ಮತ್ತೆ ಬಂದು ಮನೆಯಲ್ಲಿ ಅದನ್ನು ಮೆಲುಕು ಹಾಕಿದಾಗ ಅವರ ಶಿಕ್ಷಣಕ್ಕೆ ಸ್ವಲ್ಪ ಇನ್ನೂ ಉತ್ತೇಜನ ಸಿಗ್ತದೆ. ಮನೆಯ ವಾತಾವರಣ ಪೂರಕವಾಗಬೇಕಿದ್ರೆ ಯಾರ ಕರ್ತವ್ಯ? ಮನೆಯಲ್ಲಿರುವಂತಹ ಹೆತ್ತವರದು, ತಂದೆ ಮತ್ತು ತಾಯಿ ಇಬ್ಬರ ಕರ್ತವ್ಯ. ಈ ಸಭೆಯಲ್ಲಿ ಹೆಚ್ಚಾಗಿ ತಾಯಂದಿರು ಇದ್ದೀರಿ, ನೀವು ಈ ಮಾತನ್ನು ಮನೆಯಲ್ಲಿ ಮಾತಾಡಬೇಕು, ತಂದೆ ಮತ್ತು ತಾಯಿ. ಆದರೆ ಗೊತ್ತಿದೆ, ತಂದೆಯಂದಿರು ಹೆಚ್ಚಾಗಿ ತಮ್ಮ ಕುಟುಂಬವನ್ನು ನೋಡಿಕೊಳ್ಬೇಕಾಗಿ ಕೆಲಸದಲ್ಲಿ ತೊಡಗಿರ್ತಾರೆ. ಆದರೂ ಸ್ವಲ್ಪ ಸಮಯವನ್ನಾದರೂ ನಮ್ಮ ಮಕ್ಕಳ ಕಡೆಗೆ ಖಂಡಿತ ನಾವು ಗಮನ ಕೊಡಬೇಕು. ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆಯ ಗಮನ ಕಡಿಮೆಯಾಗ್ತಾ ಉಂಟು. ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಹೆದರಿಕೆ ಇಲ್ಲ, ಅಮ್ಮನನ್ನು ಕ್ಯಾರೇ ಮಾಡೋದಿಲ್ಲ, ಅಪ್ಪ ಫಾರಿನ್ ಕಂಟ್ರಿಯಲ್ಲಿ ದೂರದಲ್ಲಿ ಇರ್ತಾರೆ. ಮಕ್ಕಳ ಆ ಒಂದು ವರ್ತನೆಯಲ್ಲಿ ತುಂಬ ವ್ಯತ್ಯಾಸಗಳಿರ್ತದೆ. ಆದ ಕಾರಣ ಹೆತ್ತವರು ಮಕ್ಕಳು ಬೆಳೆಯುವಾಗ ಆ ಸಂದರ್ಭದಲ್ಲಿ ಮಕ್ಕಳ ಒಂದಿಗೆ ಸಮಯ ಕಳೆಯುವುದು, ಕ್ವಾಲಿಟಿ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಕ್ವಾಂಟಿಟಿ ಟೈಮ್. ಮಕ್ಕಳೊಟ್ಟಿಗೆ ಇರುವಾಗ ಅವರ ಮಾತನ್ನು ನಾವು ಹೆಚ್ಚಾಗಿ ಕೇಳಬೇಕು. ನಾವು ಏನು ಮಾಡ್ತೇವೆ, ನಮಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ನಾವು ಮಕ್ಕಳಿಗೆ ಹೇಳ್ತಾ ಇದು ತಪ್ಪು, ಇದು ಸರಿ, ಇದು ತಪ್ಪು, ಇದು ತಪ್ಪು ಅಲ್ಲ. ಮಕ್ಕಳನ್ನು ಕೇಳುವ, ಅದನ್ನು ಏನು ಹೇಳಬೇಕಿದೆ ಅದನ್ನು ಸೂಕ್ಷ್ಮವಾಗಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವ. ಇದೇನಾಗ್ತದೆ, ಮಕ್ಕಳನ್ನು ತಿದ್ದಬೇಕು ಅಂತಿದ್ರೆ ನಾವು 4 ಪೆಟ್ಟು ಕೊಡ್ತೇವೆ, ಅವರನ್ನು ಬೈತೇವೆ, ಇದು ಮಾಡ್ತೇವೆ. ಅದರ ಬದಲು ಅದು ಯಾಕೆ ತಪ್ಪು, ಅಲ್ಲಿ ಏನು ತಪ್ಪಾಯಿತು ಅದನ್ನು ಹೇಳಿಕೊಡುವುದಿಲ್ಲ. ಮಗುವಿಗೆ ಅರ್ಥವೇ ಆಗುವುದಿಲ್ಲ ನಾನು ಏನು ತಪ್ಪು ಮಾಡಿದ್ದೇನೆ. 2 ಪೆಟ್ಟು ಬಿದ್ದದ್ದು ಮಾತ್ರ ಮಗುವಿನ ಮನಸ್ಸಿನಲ್ಲಿ ಕಹಿ ಅನುಭವ ಇರ್ತದೆ. ಅದು ಒಳ್ಳೆಯದಲ್ಲ. ಮಕ್ಕಳು ಎಡವುವುದು ಸಹಜ. ನಾವು ತಪ್ಪು ಮಾಡಿ ಮಾಡಿ ಈಗಲೂ ಮಾಡ್ತೇವೆ, ಎಡವಿಕೊಂಡು ಒಂದು ರೀತಿಯಾಗಿ ಬೆಳೆದು ನಿಂತಿದ್ದೇವೆ. ಆದ ಕಾರಣ ಎಡವುವುದು ಸಹಜ, ಅವರನ್ನು ತಿದ್ದಿಕೊಂಡು ಬರುವುದು ಅದೇ ರೀತಿಯಾಗಿ ಸಹಜವಾಗಿ ಬರಬೇಕು. ಅದರ ಜೊತೆಗೆ ಅದಕ್ಕೆ ಮನೆಯಲ್ಲಿ ಸೂಕ್ತವಾದ ವಾತಾವರಣ, ಕಲಿಕೆಗೆ ಸೂಕ್ತವಾದಂತಹ ಒಂದು ಟೈಮ್ ಟೇಬಲ್ ಇರಬೇಕು. ಈಗ ಶಾಲೆಯಲ್ಲಿ ನೋಡಿದರೆ ನಮ್ಮ ಮೇಡಮ್ಗಳೆಲ್ಲ ಸೇರಿಕೊಂಡು ಅಥವಾ ಸರ್ಗಳೆಲ್ಲರೂ ಸೇರಿ ಒಂದು ಚೆಂದಾಗಿ ಒಂದು ಟೈಮ್ ಟೇಬಲ್ ಮಾಡಿರ್ತಾರೆ. ಫಸ್ಟ್ ಅವರಿದು, ಸೆಕೆಂಡ್ ಅವರಿದು, ಥರ್ಡ್ ಅವರಿದು ಅಂತ. ನಮ್ಮ ಮನೆಯಲ್ಲಿ ಒಂದು ಟೈಮ್ ಟೇಬಲ್ ಉಂಟಾ ಅಂತ ಒಂದು ಪ್ರಶ್ನೆ. ಟೈಮ್ ಟೇಬಲೇ ಇಲ್ಲ ಮನೆಯಲ್ಲಿ. ಎಷ್ಟು ಹೊತ್ತಿಗೂ ನೋಡಿದರೆ ಒಂದೇ ಟೈಮ್ ಟೇಬಲ್. ಟಿ ವಿ ಆನ್ ಇರ್ತದೆ, ಮೊಬೈಲ್ ಕೈಯಲ್ಲಿ ಇರ್ತದೆ, ಎರಡೇ. ಇದನ್ನು ನೋಡಿಕೊಂಡು ಮಕ್ಕಳ ಕಲಿಕೆಯ ಸಮಯವೂ ಹೋಗಿದೆ. ತಂದೆ ತಾಯಿ ಮಕ್ಕಳು ಕೌಟುಂಬಿಕ ವಾತಾವರಣ ಇಲ್ಲ, ಅಶಾಂತಿಯ ವಾತಾವರಣ ಉಂಟಾಗಿದೆ. ನಮ್ಮಲ್ಲಿ ಯಾರಲ್ಲೂ ಪೇಷನ್ಸ್ ಇಲ್ಲ. ನಮಗೆ ಮೊಬೈಲ್ ಮುಖ್ಯವಾಗಿದೆ, ಸೋಷಿಯಲ್ ಮೀಡಿಯಾ, ನಮ್ಮ ಸ್ಟೇಟಸ್ ಮುಖ್ಯವಾಗಿದೆ. ಆಗದಿಂದ ಇಲ್ಲಿ ನೋಡ್ತಾ ಇದ್ದೆ, ಒಂದು ಫೋಟೋ ತೆಗೆಯೋದು ಮತ್ತೆ ಅದನ್ನು ಹಾಕೋದು. ಇದೇ ತುಂಬ ಜನ ನನಗೆ ಕೇಳೋದುಂಟು, ಮೇಡಮ್ ನಿಮಗೆ ಸ್ಟೇಟಸ್ ಇಲ್ವಾ? ನನ್ನದು ಸ್ಟೇಟಸ್ ಯಾವಾಗಲೂ ಒಂದೇ ಹೇಳೋದು, ನನ್ನದು ಇದೇ ಸ್ಟೇಟಸ್ಸು, ನನಗೆ ಸ್ಟೇಟಸ್ಸು ಬೇಡ, ಏನು ಬೇಡ. ವಿದ್ಯಾರ್ಥಿಗಳಿಗೆ ಹೇಳೋದು, ನಾವು ಭ್ರಮಾಲೋಕದಲ್ಲಿ ಇದ್ದೇವೆ ಅಂತ ಅನಿಸೋದು ಕೆಲವೊಮ್ಮೆ. ಈ ರೀತಿಯಾಗಿ ಸ್ಟೇಟಸ್ಸಿಗೋಸ್ಕರ ಕೆಲವರು ಎಲ್ಲಿಯಾರು ಒಂದು ಫಂಕ್ಷನಿಗೆ ಹೋದರೆ ಒಂದು ಚಂದದ ಒಂದು ಜಾಗದಲ್ಲಿ ನಿಂತು ಒಂದು 10 ಫೋಟೋ ತೆಗಿತಾರೆ. ಯಾಕೆ ಕೇಳಿದರೆ ಅದು ದಿನ ಒಂದೊಂದು ಸ್ಟೇಟಸ್ಗೆ ಹಾಕಬೇಕಲ್ಲ ಮೇಡಮ್.
ಏನು ಸ್ಟೇಟಸ್, ಇದು ಖಂಡಿತವಾಗಿಯೂ ಭ್ರಮಾಲೋಕ, ವಸ್ತುಸ್ಥಿತಿಯಲ್ಲಿ ಇಲ್ಲ. ನಾವು ಭ್ರಮೆಯಲ್ಲೇ ಇದ್ದೇವೆ. ಅದು ನಿಜ ಜೀವನಕ್ಕೆ ನಮಗೆ ಖಂಡಿತವಾಗಿಯೂ ಸಹಾಯ ಮಾಡಲಿಕ್ಕಿಲ್ಲ. ಇನ್ನು ನಮ್ಮ ಮಕ್ಕಳು ಶಾಲೆಗೆ ಬರ್ತಾರೆ. ಎಷ್ಟು ಸಲ ನಾವು ಬಂದು ಶಾಲೆಯ ಶಿಕ್ಷಕರನ್ನಾಗಲಿ ಶಾಲೆಯ ಮುಖ್ಯೋಪಾಧ್ಯಾಯರನ್ನಾಗಲಿ ಬಂದು ಭೇಟಿಯಾಗಿದ್ದೇವೆ. ನಮ್ಮ ಮಗುವಿನ ವರ್ತನೆ ಹೇಗಿದೆ, ಕಲಿಕೆ ಹೇಗಿದೆ, ಯಾವ ರೀತಿಯಲ್ಲಿ ಮಗು ಮುಂದೆ ಹೋಗ್ತಾ ಉಂಟು, ಇದನ್ನು ವಿಚಾರಿಸಬೇಕಿದ್ರೆ ನಾವು ಒಮ್ಮೊಮ್ಮೆ ಶಾಲೆಗೆ ಬಂದು ವಿಚಾರಿಸಿಕೊಂಡು ಹೋಗೋದು ಹೆತ್ತವರಾದ ನಮ್ಮ ಕರ್ತವ್ಯ. ಆ ಮಗು ಸಮಸ್ಯೆಯಲ್ಲಿ ಬೆಳೀತಾ ಹೋದಾಗ ಸ್ವಲ್ಪ ಹೆಮ್ಮರವಾದಾಗ ಮತ್ತೆ ತಿದ್ದುವುದು ಕಷ್ಟ. ಈಗ ಮೊನ್ನೆ ತಾನೇ ಪೇಪರ್ನಲ್ಲಿ ಓದುವಾಗ ನಮಗೆಲ್ಲರಿಗೂ ದಂಗು ಬಡ್ದಂತಹ ವಿಷಯ ಬೆಂಗಳೂರಿನ ಶಾಲೆಯ ಒಂದು ವರದಿ. ಶಾಲೆಯ ಮಕ್ಕಳ ಬ್ಯಾಗನ್ನು ಮೊಬೈಲಿಗೋಸ್ಕರ ನೋಡುವಾಗ ಅಲ್ಲಿ ಸಿಕ್ಕಿದ್ದೇ ಬೇರೆ. ನೀರಿನ ಬಾಟಲಿಯಲ್ಲಿ ಮದ್ಯ, ಡ್ರಗ್ಸ್, ಬೇಡದಂತಹ ಕಾಂಡಮ್ಗಳು, ಬೇಡದ್ದು ಎಲ್ಲವೂ ಅಲ್ಲಿ ಬಂತು. ಎಲ್ಲಿಂದ ಬಂತು, ಯಾಕೆ ಬಂತು? ಖಂಡಿತವಾಗಿಯೂ ನಾವು ಹೆತ್ತವರು ನಮ್ಮ ಮಕ್ಕಳ ಕಡೆಗೆ ಗಮನ ಕೊಡಬೇಕು. ನಾವು ನಮ್ಮ ಮಕ್ಕಳ ಚಲನವಲನವನ್ನು ನೋಡಿಕೊಳ್ಬೇಕು. ಶಾಲೆ ಬಿಟ್ಟ ಮೇಲೆ ಮನೆಗೆ ಬರ್ತಾರಾ, ಎಲ್ಲಿ ಅಡ್ಡದಾರಿಗೆ ಹೋಗ್ತಾರೆ, ಒಂದು ಸ್ವಲ್ಪ ಸೂಕ್ಷ್ಮತೆ ಇರಬೇಕು. ಶಾಲೆ 3:15 ಬಿಟ್ಟರೆ ನನ್ನ ಮನೆಗೆ 4 ಗಂಟೆಗೆ ಮುಟ್ಟಬೇಕಿದ್ರೆ 4 ಗಂಟೆಗೆ ಮುಟ್ಟದೇ ಇದ್ದರೆ ಒಂದು ವಿಚಾರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಖಂಡಿತವಾಗಿಯೂ ಶಾಲೆಯವರು ಇದಕ್ಕೆ ಸ್ಪಂದಿಸ್ತಾರೆ. ಇವತ್ತು ನನಗೆ ಅದೇ ಗೊತ್ತಾಯಿತು. ನಮ್ಮ ಕಾಲೇಜಿನಲ್ಲಿ ಒಂದು ಹುಡುಗಿಯ ಪೇರೆಂಟ್ ಇನ್ನು ಮನೆಗೆ ಮುಟ್ಟಲಿಲ್ಲ ಅಂತ ಫೋನ್ ಮಾಡಿದರು. ಸಂತೋಷವಾಯಿತು. ಆ ರೀತಿ ಪೇರೆಂಟ್ಸ್ ಇರಬೇಕು, ಜವಾಬ್ದಾರಿ ಇರಬೇಕು. ತಪ್ಪಿ ಎಲ್ಲಿಗೆ ಹೋಗ್ತಾರೆ ಮತ್ತೆ ಅವರನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಈಗದ ಸಮಾಜದಲ್ಲಿ ಮಕ್ಕಳನ್ನು ಹೊರಗೆ ಕಳಿಸಲಿಕ್ಕೆ ಭಯ ಆಗ್ತದೆ. ಎಲ್ಲಿ ಡ್ರಗ್ಸ್, ಬೇರೆ ಬೇರೆ ರೀತಿಯಂತಹ ಮಾಫಿಯಾಗಳಿಗೆ ಮಕ್ಕಳು ಒಳಗಾಗಬಾರ್ದು. ಗೊತ್ತಿಲ್ಲದೆ ಮಕ್ಕಳು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ. 8, 9, 10ನೇ ಕ್ಲಾಸ್ನ ಮಕ್ಕಳಿಗೆ ಆ ಡ್ರಗ್ಸ್, ಅದರ ದುಷ್ಪರಿಣಾಮ ಏನು ಗೊತ್ತಿದೆ? ಅವರ ಬ್ಯಾಗಿನಲ್ಲಿ ಇದು ಇರಬೇಕಿದ್ರೆ ಎಲ್ಲಿಯವರೆಗೆ ನಾವು ಮುಟ್ಟಿದ್ದೇವೆ. ಈಗ 10 ದಿನಗಳ ಕಾಲ ಆ ಶಾಲೆಗಳನ್ನೆಲ್ಲ ಬಂದ್ ಮಾಡಿ ಮಕ್ಕಳಿಗೆ ಸೂಕ್ತವಾದ ಕೌನ್ಸಿಲಿಂಗ್ ಕೊಡಬೇಕು ಅಂತ ಹೇಳಿ ಅಲ್ಲಿ ನಿರ್ಣಯ ಆಗಿ ಆಮೇಲೆ ಆ 10 ದಿನದಲ್ಲಿ ಖಂಡಿತ ಸಮಸ್ಯೆಗಳು ಪರಿಹಾರ ಆಗಲಿಕ್ಕಿಲ್ಲ. ಇದರ ಬೇರು ಎಷ್ಟು ಅಡಿಗೆ ಹೋಗಿದೆ ಅಂತ ಭಗವಂತನೇ ಬಲ್ಲ. ಆದ ಕಾರಣ ಹೆತ್ತವರೇ, ನಿಮ್ಮ ಮಕ್ಕಳು ಮನೆಗೆ ಬರುವಾಗ ಸಮಯವನ್ನು ನೋಡಿಕೊಳ್ಳಿ. ಅವರ ಬ್ಯಾಗನ್ನೊಮ್ಮೆ ಚೆಕ್ ಮಾಡಿ. ಪ್ರತಿನಿತ್ಯ ಒಮ್ಮೆ ಬ್ಯಾಗನ್ನು ಚೆಕ್. ವರ್ಷ ಕಳೆದ ಮೇಲೆ ಮತ್ತೆ ಮಕ್ಕಳು ಬಂದು ಹೇಳ್ತಾರೆ, ಮೇಡಮ್ ಅವತ್ತು ನನ್ನನ್ನು ನೀವು ತಿದ್ದಿದ್ದೀರಿ, ಆಗ ನನಗೆ ಸಿಟ್ಟು ಬಂದಿತ್ತು ನಿಮ್ಮ ಹತ್ತಿರ, ನಿಮಗೆ 4 ಕೊಡುವ ಅಂತ ಆಗಿತ್ತು. ಇವತ್ತು ನಾನು ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ, ಇವತ್ತು ನನಗೆ ಅರ್ಥ ಆಯಿತು ನೀವು ನನ್ನನ್ನು ತಿದ್ದಿದ್ದು ಅಂತ. ಅದು ನಾವು ತಿದ್ದುವಾಗ ಮತ್ತೆ ರಿಯಲೈಸ್ ಆಗೋದು. ಆದ ಕಾರಣ ಪ್ರೀತಿಯ ಹೆತ್ತವರೇ, ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡೋಗುವಂತಹ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ಮಕ್ಕಳಿಗೆ ಪ್ರೀತಿಯನ್ನು ಮಾಡಿ, ಅತಿಯಾದ ಮುದ್ದು ಮಾಡಬೇಡಿ. ಪ್ರೀತಿ ಬೇಕು. ಯಾವುದೇ ಒಂದು ಗಿಡಕ್ಕೆ ಅದು ಬೆಳಿಲಿಕ್ಕೆ ಮಣ್ಣು, ಗಾಳಿ, ಬೆಳಕು, ನೀರು ಎಲ್ಲ ಬೇಕು. ಅತಿಯಾಗಿ ನೀರು ಹಾಕಿದರೆ ಏನಾಗ್ತದೆ? ಗಿಡ ಸತ್ತು ಹೋಗ್ತದೆ. ಆದ ಕಾರಣ ಎಷ್ಟರ ಮಟ್ಟದಲ್ಲಿ ನಾವು ಪ್ರೀತಿ ತೋರಿಸಬೇಕು, ನಮ್ಮ ಪ್ರೀತಿಯನ್ನು ಹೇಳಬೇಕು, ಮಾತಾಡಬೇಕು, ತೋರಿಸಬೇಕು. ನಮ್ಮ ಮಕ್ಕಳನ್ನು ಹಗ್ ಮಾಡಬೇಕು, ಕಿಸ್ ಮಾಡಬೇಕು. ನಮ್ಮ ಮಕ್ಕಳನ್ನು ಇಲ್ಲದಿದ್ದರೆ ಅವರು ಇನ್ಯಾರನ್ನೋ ಹೋಗಿ ಅಲ್ಲಿ ಕಿಸ್ ಮಾಡೋದು, ಹಗ್ ಮಾಡೋದು, ಏನೆಲ್ಲ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ನಾವೇ ಪ್ರೀತಿ ಕೊಡದೇ ಇದ್ದರೆ ಮತ್ತೆ ಇನ್ಯಾರು ಕೊಡೋದು? ಆ ಮಹತ್ತರವಾದ ಜವಾಬ್ದಾರಿ. ಮತ್ತೆ ಮಕ್ಕಳೊಂದಿಗೆ ಮಾತಾಡಬೇಕು. ಮನೆಯಲ್ಲಿ ಗಂಡ ಹೆಂಡತಿ ತಗೊಳ್ಳಿ, ಎಷ್ಟು ಮನೆಯಲ್ಲಿ ಗಂಡಸರು ಅವರ ಹೆಂಡತಿ ಮಾಡಿದಂಥ ಅಡಿಗೆ ಒಳ್ಳೆಯದಾಗಿದೆ ಅಂತ ಎಷ್ಟು ಜನ ಗಂಡಸರು ಹೊಗಳ್ತಾರೆ? ಅಥವಾ ಗಂಡ ತಂದಂತಹ ಸಾರಿ ಇದು ತುಂಬ ಚೆನ್ನಾಗಿದೆ ಅಂತ ಎಷ್ಟು ಹೆಂಡತಿಯರು ಗಂಡನನ್ನು ಹೊಗಳ್ತಾರೆ? ಇಲ್ಲ. ನಾವು ನಮ್ಮೊಳಗೆ ನಮ್ಮ ಸಂಬಂಧ ಚೆನ್ನಾಗಿ ಇಟ್ಟುಕೊಳ್ಳಿಲ್ಲ. ಮೆಟೀರಿಯಲ್ ಬೆನಿಫಿಟ್ ಏನು, ಬೇರೆ ಬೇರೆ ಮೆಟೀರಿಯಲ್ ನಮ್ಮನ್ನು ತುಂಬಿಸಿಕೊಳ್ಳುವುದರಲ್ಲಿ ಭರದಲ್ಲಿ ನಮಗೆ ಪ್ರೀತಿ, ಒಂದು ಗೌರವ, ಇದೆಲ್ಲ ಮಾಯವಾಗಿದೆ. ಇದೆಲ್ಲ ಮೆಟೀರಿಯಲ್ ಥಿಂಗ್ಸ್ ಟೆಂಪರರಿ, ಅದೆಲ್ಲ ಶಾಶ್ವತವಾಗಿರುವುದಿಲ್ಲ. ನಮ್ಮ ಮನದ ಆಳದಲ್ಲಿ ಆ ಸಂತೃಪ್ತಿ, ಸಮಾಧಾನ, ಶಾಂತಿ ಮತ್ತು ಆರೋಗ್ಯ ಇರಬೇಕಿದ್ರೆ ಖಂಡಿತವಾಗಿಯೂ ಮೊದಲು ಶಾಂತಿ ಇರಬೇಕಾದಂಥದ್ದು ನಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಶಾಂತಿ ಇದ್ದರೆ ಸಮಾಜದಲ್ಲಿ ಶಾಂತಿ ಬರ್ತದೆ. ಈಗ ನೋಡಿ, ಮನೆಯಲ್ಲಿಯೇ ಅಶಾಂತಿ
ಶಾಂತಿ. ಹೊರಗೆ ಹೋಗಬೇಕಾಗಿಲ್ಲ. ಎಷ್ಟು ದಿನನಿತ್ಯದ ಪೇಪರ್ನಲ್ಲಿ ನೋಡ್ತೇವೆ, ತಂದೆ ಮಗನನ್ನು ಕೊಂದದ್ದು, ಮಗ ತಂದೆಯನ್ನು ಕೊಂದದ್ದು, ಇದೇ ನೋಡ್ತೇವೆ. ಏನಾಗಿದೆ, ಎತ್ತ ಹೋಗಿದೆ, ಏನಾಗ್ತಾ ಉಂಟು, ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕು. ಮತ್ತು ಮಕ್ಕಳೊಂದಿಗೆ ಸಮಯವನ್ನು ಕಳಿಬೇಕು. ಮಕ್ಕಳೊಂದಿಗೆ ಆಟ ಆಡಿ. ಮಕ್ಕಳಿಗೆ ಮೊಬೈಲ್ ಕೊಟ್ಟು ಹಾಳು ಮಾಡಬೇಡಿ. ಮೊಬೈಲ್ ಕೊಡಿ, ಏನು ಮಾಡ್ತಾ ಇದ್ದಾರೆ ನೋಡಿ, ಕೊಟ್ಟು ಬಿಟ್ಟು ಮಕ್ಕಳು ರೂಮಿನಲ್ಲಿ ಬಾಗಿಲಾಕಿ ಏನು ಮಾಡ್ತಾರೆ ಗೊತ್ತಿಲ್ಲ. ಆ ಮೊಬೈಲ್ನಲ್ಲಿ ಏನೇನು ನಂಟು, ಏನೇನು ಆಗ್ತದೆ. ಕೋವಿಡ್ನ ಸಂದರ್ಭದಲ್ಲಿ ಎಷ್ಟು ಕೌನ್ಸಿಲಿಂಗಿಯ ಕೇಸುಗಳು ಬಂದಿದೆ. ಮಕ್ಕಳು ಸಣ್ಣ ಸಣ್ಣ ಪ್ರಾಯದವರು ಅವರಿಗೆ ಗೊತ್ತಿಲ್ಲದೆ ಯಾರೊಂದಿಗೆ ರಿಲೇಷನ್ಶಿಪ್ ಮಾಡಿಕೊಂಡು ಅದರಿಂದ ಎಡವಟ್ಟಾಗಿ ತುಂಬ ಸಮಸ್ಯೆಗಳು ಉಂಟಾಗಿದೆ. ಮಕ್ಕಳು ಮುಗ್ಧರು, ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಎಲ್ಲವನ್ನೂ ಸತ್ಯ ಅಂತೇಳಿ ನಂಬಿ ಎಡವಟ್ಟಾಗ್ತಾರೆ. ಮತ್ತೆ ಸಡನ್ ಒಂದು ದಿನ ನೋಡ್ತೇವೆ ಮಕ್ಕಳು ಸುಯಿಸೈಡ್ ಮಾಡಬೇಕು ಅಂತ ಆಗ್ತದೆ, ಇನ್ನೊಂದು ಮಾಡಬೇಕಾಗ್ತದೆ ಅಂತ ಮಕ್ಕಳು ಹೇಳ್ತಾರೆ. ಅದಕ್ಕೆ ನಮ್ಮ ಮಕ್ಕಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸುವ. ಅವರ ವರ್ತನೆ ಹೇಗುಂಟು, ಅವರು ಚೆನ್ನಾಗಿ ಕಲಿತಾ ಇಲ್ದಾರ, ಚೆನ್ನಾಗಿ ಕಲಿಯುವ ಮಗು ಒಮ್ಮೆಗೆ ಕಲಿಕೆಯಲ್ಲಿ ಹಿಂದೆ ಉಳಿದೆ ಅಂದರೆ ಏನೋ ಒಂದು ಸಮಸ್ಯೆ ಉಂಟು, ಅದನ್ನು ನೋಡಬೇಕು. ಅದಕ್ಕೆ ಪರಿಹಾರವನ್ನು ಕಂಡುಕೊಡುವಲ್ಲಿ ನಾವು ಶ್ರಮವನ್ನು ವಹಿಸಬೇಕು. ಬಹಳ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಸಂವಹನ ಚೆನ್ನಾಗಿ ಇರಬೇಕು. ನಮ್ಮ ಸಂವಹನ ನೋಡಿ ಮಕ್ಕಳಿಗೂ, ನಾವು ಹಿರಿಯರಾಗಿದ್ದು ನಮ್ಮ ಸಂವಹನ, ನಮ್ಮ ಪ್ರೀತಿ, ಎಕ್ಸ್ಚೇಂಜ್ ಆಫ್ ಲವ್, ಅದು ಗಂಡ ಮತ್ತು ಹೆಂಡತಿ ಇರ್ಬೋದು, ಹೆಂಡತಿ ಗಂಡನಿಗೆ ತೋರಿಸುವಂತಹ ಪ್ರೀತಿ, ಅದು ಬಹಳ ಮುಖ್ಯ. ಮಕ್ಕಳು ಅದನ್ನು ನೋಡಿ ಕಲಿತಾರೆ. ನಾವೇ ಅವಾಚ್ಯ ಶಬ್ದಗಳಿಂದ ಬೈದುಕೊಳ್ಳುವುದು, ನಿಂದಿಸು, ಇದನ್ನು ಮಾಡ್ತಾ ಇದ್ರೆ ಮಕ್ಕಳಿಗೆ ನಾವೊಂದು ರೋಲ್ ಮಾಡೆಲ್ ಆಗುವುದಿಲ್ಲ. ಆದ ಕಾರಣ ಮೊದಲು ನಾವು ಒಂದು ರೀತಿಯ ರೋಲ್ ಮಾಡೆಲ್ ಆಗಬೇಕು. ಮತ್ತು ನಾವು ಮಕ್ಕಳನ್ನು ಟ್ರಸ್ಟ್ ಮಾಡಬೇಕು. ಅವರಿಗೆ ಸ್ವಲ್ಪ ಫ್ರೀಡಮ್ ಕೊಡಬೇಕು. ಫ್ರೀಡಮ್ ಅಂತ ಹೇಳಿ, ಫ್ರೀಡಮ್ ವಿತ್ ರೆಸ್ಪಾನ್ಸಿಬಿಲಿಟಿ, ಸ್ವಾತಂತ್ರ್ಯ ಬೇಕು ಆದರೆ ಜವಾಬ್ದಾರಿಯುತ. ಫ್ರೀಡಮ್ ಕೊಟ್ಟಾಗ ಸ್ವಲ್ಪ ನೋಡಬೇಕು ಯಾವ ರೀತಿಯಾಗಿ, ತಪ್ಪಿದಲ್ಲಿ ಅಲ್ಲಿ ಗೈಡ್ ಮಾಡಬೇಕು. ಇದು ಏನಾಗಿದೆ, ಫ್ರೀಡಮ್ ಅಂದರೆ ಫ್ರೀಡಮೇ ಆಗಿಬಿಟ್ಟಿದೆ, ಯಾರು ಏನು ಮಾಡಿದರೂ ಕೇಳುವವರಿಲ್ಲ ಅಂತ ಆಗಿಬಿಟ್ಟಿದೆ. ಆದ ಕಾರಣ ಹೆತ್ತವರಲ್ಲಿ ಒಂದೇ ವಿನಂತಿ, ಮಕ್ಕಳ ಕಡೆಗೆ ಗಮನ ಕೊಡಿ. ಮಕ್ಕಳ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಎಷ್ಟು ಚುರುಕಾಗಿದ್ದಾರೆ. ದೊಡ್ಡ ದುರಂತ ಇನ್ನೊಂದು ಆಗ್ತಾ ಉಂಟು. ಇನ್ನು ಮುಂದಿನ ದಿನಗಳಲ್ಲಿ ಬ್ಲಡ್ ಸ್ಕ್ಯಾರ್ಸಿಟಿ ಬರುವ ಚಾನ್ಸ್ ಇದೆ. ಇಷ್ಟು ಸಂದರ್ಭ ಹೆಣ್ಣು ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಇತ್ತು ಅಂತ ಬರ್ತಾ ಇತ್ತು. ಈಗ ನಮ್ಮ ಹುಡುಗರಲ್ಲಿ ಸಹ ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಆಗ್ತಾ ಉಂಟು. ಅದರ ಅರ್ಥ ನಮ್ಮ ಮಕ್ಕಳಲ್ಲಿ ಅವರ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ, ಜಂಕ್ ತಿಂತಾ ಇದ್ದಾರೆ. ಖಂಡಿತವಾಗಿಯೂ ಮಕ್ಕಳಿಗೆ ಒಳ್ಳೆಯ ಆಹಾರ, ಇಲ್ಲೇ ನೋಡಿ ಎಲ್ಲ ಥರದ ಜ್ಯೂಸು, ಬೇಡದ ಫಾಸ್ಟ್ ಫುಡ್ಡು ಎಲ್ಲವನ್ನು ಕೊಡ್ತೇವೆ. ಅದೇ ಒಂದು ಒಳ್ಳೆಯ 4 ವೆಜಿಟೇಬಲ್ ಫ್ರೂಟ್ಸ್ ಕೊಡಿ ಮಕ್ಕಳಿಗೆ. ದಿನನಿತ್ಯ ಫ್ರೂಟ್ಸ್ ಕೊಡಿ, ವೆಜಿಟೇಬಲ್ಸ್ ಕೊಡಿ, ಅನ್ನ ಸ್ವಲ್ಪ ಕೊಡಿ, ಒಂದಷ್ಟು ತರಕಾರಿ ಕೊಡಿ, ಮೀನು ತಿನ್ನಿ, ಮಾಂಸ ತಿನ್ನಿ, ಎಲ್ಲ ತಿನ್ನಿ. ಆದರೆ ಒಟ್ಟಿನಲ್ಲಿ ಜಂಕ್ ಅನ್ನೊಂದು ಕೊಡಬೇಡಿ. ಅದನ್ನು ಕೊಟ್ಟಷ್ಟು ಮಕ್ಕಳ ಆರೋಗ್ಯ ಹಾಳು. ನೋಡಿ, ಮಕ್ಕಳ ಬೆಳವಣಿಗೆ ಆಗುವಾಗ ತರತರದ ಕಾಯಿಲೆಗಳು. ಈಗ ಮಕ್ಕಳನ್ನು ಅಪ್ಪ ಅಮ್ಮಂದಿರು ಆಸ್ಪತ್ರೆಗೆ ಕೊಂಡು ಹೋಗ್ತಾ ಇದ್ದಾರೆ. ಮೊದಲು ಹಿರಿಯರನ್ನು ಮಕ್ಕಳು ಆಸ್ಪತ್ರೆಗೆ ಕೊಂಡು ಹೋಗ್ತಾ ಇದ್ರು. ಈಗ ಪರಿಸ್ಥಿತಿಯೇ ಉಲ್ಟಾಗಿದೆ. ಕಾಲೇಜ್ನಲ್ಲಿ ಸಹ ನೋಡ್ತೇನೆ, ಆಗಾಗ ಮಕ್ಕಳು ನಾವೇಳು ನಮಗೆ ಪ್ರಾಯ ಆಗ್ತಾ ಬಂತು 60 ವರ್ಷ, ನಿಮ್ಮನ್ನು ಹೊತ್ತುಕೊಂಡು ನಾವು ಹೋಗುವಂಥ ಸ್ಥಿತಿ ಬಂತಲ್ಲ ಮಕ್ಕಳೇ, ಯಾಕೆ ಹೀಗೆ ಆಗ್ತಾ ಉಂಟು ಅಂತ. ಅದಕ್ಕೆ ಹೆತ್ತವರಲ್ಲಿ ಒಂದು ವಿನಂತಿ, ಬೆಳಗ್ಗೆ ಎದ್ದು 1-2 ಮಾತು ಹೇಳ್ತೇನೆ. ಹೆಲ್ದಿ ಫುಡ್ನ ಬಗ್ಗೆ ಹೇಳಲೇಬೇಕು. ಬೆಳಗ್ಗೆ ಎದ್ದು 1 ಗ್ಲಾಸ್ ಬಿಸಿ ನೀರು ಕುಡಿಯಿರಿ, ವಾಮ್ ವಾಟರ್ ಕುಡಿಯಿರಿ. ಆಮೇಲೆ ಒಂದಷ್ಟು ಫ್ರೂಟ್ಸನ್ನು ತಿನ್ನಿ. ಅದು ಆ್ಯಪಲ್ ಇರ್ಬೋದು, ಪೇರಳೆ ಇರ್ಬೋದು, ವಾಟರ್ಮೆಲನ್ ಇರ್ಬೋದು, ಪಪ್ಪಾಯ ಇರ್ಬೋದು. ಒಂದು 5-6 ಥರದ ಫ್ರೂಟ್ಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ. ಮತ್ತೆ ಏನು ತಿನ್ನಬೇಕು ಅದನ್ನು ತಿನ್ನಿ. ಈಗದ ಮಕ್ಕಳಿಗೆ ಬ್ರೇಕ್ಫಾಸ್ಟೇ ಇಲ್ಲ, ತಿನ್ನುವುದೇ ಇಲ್ಲ. ಖಾಲಿ ಹೊಟ್ಟೆಯಲ್ಲಿ ಕಾಲೇಜಿಗೆ ಬರ್ತಾರೆ, ಅಸೆಂಬ್ಲಿಯಲ್ಲಿ ತಲೆ ತಿರುಗಿ ಬೀಳ್ತಾರೆ. ಬೆಳಗ್ಗಿನ ಹೊತ್ತಿಗೆ ಮಕ್ಕಳ ಹೊಟ್ಟೆಗೆ ಸರಿಯಾಗಿ ಕೊಡಿ, ರಾತ್ರಿಗೆ ಕಡಿಮೆ ಕೊಡಲಿ. ಇದು ಉಲ್ಟಾ, ರಾತ್ರಿ ಜಾಸ್ತಿ ತಿಂತಾರೆ, ಬೆಳಗ್ಗೆ ತಿನ್ನುವುದೇ ಇಲ್ಲ. ಆದ ಕಾರಣ ಮಕ್ಕಳ ದೈಹಿಕ, ಶಾರೀರಿಕ ಮತ್ತು ಸಾಮಾಜಿಕ ಮತ್ತು ಸ್ಪಿರಿಚುವಲ್ ಡೆವಲಪ್ಮೆಂಟ್, ಆಧ್ಯಾತ್ಮಿಕವಾಗಿ ಸಹ ಆ ದೇವರ ಭಯ ಮನೆಯಲ್ಲಿ ಆರಂಭವಾಗಲಿ. ದೇವರ ಬಗ್ಗೆ ಒಂದು ಪ್ರೀತಿ, ಅದನ್ನು ನಾವು ಸಣ್ಣ ಪ್ರಾಯದಲ್ಲೇ ಮಕ್ಕಳಿಗೆ ಕಲಿಸುವ. ಖಂಡಿತವಾಗಿಯೂ ಈ ಸಣ್ಣ ಪ್ರಾಯದಲ್ಲಿ ಕಲಿತಂಥ ವಿಚಾರಗಳು ಮುಂದಿನ ದಿನಗಳಲ್ಲಿ ರೂಢಿಯಾಗ್ತದೆ. ಇಂತಹ ಒಂದು ನಮ್ರ ವಿನಂತಿಯನ್ನು ಮಾಡುತ್ತಾ
ನಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ, ಈ ಒಂದು ಸುಂದರ ವಾತಾವರಣದಲ್ಲಿ ಇಂತಹ ಒಂದು ಅವಕಾಶವನ್ನು ಮಾಡಿಕೊಂಡ ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಎಲ್ಲ ಸಭೆಯಲ್ಲಿ ಆಸೀನರಾಗಿರುವ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯರಿಗೆ ಮತ್ತು ನನ್ನ ಮಾತನ್ನು ಆಲಿಸಿದಂತಹ, ಕೆಲವರು ಕೇಳಲಿಲ್ಲ, ಕೆಲವರು ಕೇಳಿದಿರಿ, ಕೇಳಿದವರಿಗೆ ಮತ್ತು ಕೇಳದವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. Thank you, madam, for your kindly suggestion for our parents and our students. Thank you once again. ಇದೀಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು 37 ವರ್ಷ ಸೇವೆ ಸಲ್ಲಿಸಿದಂತಹ ಜನಾಬ್ ಇಸ್ಮಾಯಿಲ್ ಟಿ ಅವರು ಇದೇ ಬರುವ ಏಪ್ರಿಲ್ ತಿಂಗಳಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರನ್ನು ನಾವು ಸಾಂಕೇತಿಕವಾಗಿ ಇಲ್ಲಿ ನಾವು ಸನ್ಮಾನಿಸಲಿದ್ದೇವೆ. ಇಸ್ಮಾಯಿಲ್ ಸರ್ ಬಗ್ಗೆ ಹೇಳಬೇಕು ಅಂತಿಲ್ಲ, ಎಲ್ಲ ಅವರ ಹಳೆ ವಿದ್ಯಾರ್ಥಿಗಳು ಮತ್ತು ಅವರನ್ನು ಗೊತ್ತಿರುವಂತಹ ಪೋಷಕರೇ ಇರುವುದು. ತನ್ನನ್ನು ತಾನು ಹಲವು ರೀತಿಯಲ್ಲಿ ಸಾಂಸ್ಕೃತಿಕ, ಕ್ರೀಡೆ ಮತ್ತು ಶಿಸ್ತು ಹಾಗೆ ಎಲ್ಲ ವಿಧದ ಎಲ್ಲ ಹಂತಗಳಲ್ಲಿ ಕೂಡ ಮದನಿ ಸಂಸ್ಥೆಯ ಉನ್ನತಿಗೆ ಶ್ರಮಿಸಿದಂತಹ ಒಬ್ಬ ವ್ಯಕ್ತಿ, ಸಂಘಟಕರಾಗಿ, ಉತ್ತಮ ವಾಗ್ಮಿಯಾಗಿ, ಹಾಗೆ ಕಾರ್ಯಕ್ರಮ ನಿರೂಪಕರಾಗಿ, ಧಾರ್ಮಿಕ ಹಾಗೂ ಕ್ರೀಡಾಪಟುವಾಗಿ ತನ್ನನ್ನು ಗುರುತಿಸಿಕೊಂಡಂತಹ ಇಸ್ಮಾಯಿಲ್ ಸರ್ ಅವರಿಗೆ ನಾವು ಇದೀಗ ಸನ್ಮಾನಿಸಲಿಕ್ಕಿದ್ದಾರೆ. ಇಸ್ಮಾಯಿಲ್ ಸರ್ ಅವರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಕುರ್ಚಿಯಲ್ಲಿ ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಮತ್ತೋರ್ವ ನಮ್ಮ ಪ್ರೀತಿಯ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯನಾದ ಕೆ ಉಮಾವತಿ ಮೇಡಮ್ರವರು ಸುಮಾರು 38 ವರ್ಷದ ಸುದೀರ್ಘ ಸೇವಾವಧಿಯಿಂದ ಇದೇ ಬರುವ ಮಾರ್ಚ್ ತಿಂಗಳಲ್ಲಿ ಅವರು ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಅಧ್ಯಾಪಿಕೆಯಾಗಿ ಹಾಗೆ ಇದೀಗ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಕೂಡ ನಮ್ಮ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಆಸನವನ್ನು ಸ್ವೀಕರಿಸಬೇಕು. ಹಾಗೆ ಮತ್ತೋರ್ವ ನಮ್ಮ ಸಂಸ್ಥೆಯಲ್ಲಿ ಸುಮಾರು 36 ವರ್ಷಗಳಿಂದ ಆಫೀಸ್ ಮುಖ್ಯಸ್ಥರಾಗಿ, ಆಫೀಸ್ ಸೂಪರಿಂಟೆಂಡರ್ ಆಗಿ ಸೇವೆ ಸಲ್ಲಿಸಿರುವಂತಹ ಅಬ್ದುಲ್ ರಜಾಕ್ರವರು ಕಚೇರಿಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ವ್ಯಕ್ತಿ. ಹಾಗೆ ಕಳೆದ 10 ವರ್ಷದಿಂದ ಬೂತ್ ಮಟ್ಟದ ಅಧಿಕಾರಿಯಾಗಿ ಮತದಾರರ ನೋಂದಣಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಜನಾಬ್ UT ಇಕ್ಬಾಲ್ರವರು, ಹಾಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದ UK ಇಬ್ರಾಹಿಂ ರವರು, ಹಿರಿಯರಾದ ಪಂಡಿತ್ ಮೊಹಮ್ಮದ್ ಅವರು, UP ಅರಬಿ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಿನೀತಾ ಮೇಡಮ್, ತ್ವಾಹಿರ್ ತಂಗಲ್ ಎಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಸ್ವೀಕರಿಸಿದ ಇಸ್ಮಾಯಿಲ್ ಸರ್, ಉಮಾವತಿ ಮೇಡಮ್ ಹಾಗೆ ಅಬ್ದುಲ್ ರಜಾಕ್ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಇದೀಗ ಮತ್ತೋರ್ವ ಅಂತಾರಾಷ್ಟ್ರೀಯ ಕ್ರೀಡಾಪಟು ಜನಾಬ್ ಅಬ್ದುಲ್ ರಹಿಮಾನ್ ಛಾಯಬ್ಬ ಇವರ ಪರಿಚಯವನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ರಿಯಾಜ್ ಅಹಮದ್ ರವರು ಮಾಡಿಕೊಡ್ತಿದ್ದಾರೆ. ರಾಜ್ಯಗಳಲ್ಲೂ ರಾಷ್ಟ್ರೀಯ ಮಟ್ಟದ ಅಥ್ಲೆಟ್ಸ್ ಆಗಿ ಗುರುತಿಸಿಕೊಂಡಿರುವ, ವಿಶೇಷವಾಗಿ ಮದನಿ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ, ಮದನಿ ಎಜುಕೇಷನಲ್ ಅಸೋಸಿಯೇಷನ್ ಇದರ ಆಜೀವ ಸದಸ್ಯ, ಮದನಿ ಅಲುಮ್ನಿ ಅಸೋಸಿಯೇಷನ್ ಇದರ ಸದಸ್ಯರು ಆಗಿರುವಂತಹ ಅಂತಾರಾಷ್ಟ್ರೀಯ ಅಥ್ಲೆಟ್, 2022ರಲ್ಲಿ ನವೆಂಬರ್ 25ರಿಂದ 27ರ ತನಕ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ವೆಟರನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಆಯೋಜಿಸಿದ 2ನೇ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ರೆಹಮಾನ್ ಉಲ್ಲಾಳ ಇವರು 100 ಮೀಟರ್, 200 ಮೀಟರ್ ಶರವೇಗದ ಓಟ, 100 ಮೀಟರ್ ರಿಲೇ ಓಟವನ್ನು
ಓಟದಲ್ಲಿ ಚಿನ್ನವನ್ನು ತಮ್ಮದಾಗಿಸಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಹೆಮ್ಮೆಯನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿದ್ದಾರೆ. ಅಬ್ದುಲ್ ರಹಮಾನ್ ರವರ ಈ ಓಟದ ಹೆಜ್ಜೆ ಆರಂಭವಾಗಿರುವುದೇ ಈ ಮದನಿ ಶಾಲೆಯ ಕ್ರೀಡಾಂಗಣದಲ್ಲಿ ಎಂಬುದು ನಮ್ಮೆಲ್ಲರ ಹೆಮ್ಮೆ, ಅಭಿಮಾನ. ವೇದಿಕೆಯಲ್ಲಿನ ಗಣ್ಯರೇ, ಸಮಾರಂಭದ ಅಧ್ಯಕ್ಷರೇ, ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಸದಸ್ಯರೇ, ವಿಶಿಷ್ಟವಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ವಿನೀತಾ ಮೇಡಮ್ ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವಂತಹದ್ದು. ವಿನೀತಾ ಮೇಡಮ್ ಇಂತಹ ಒಂದು ಅಮೃತ ಗಳಿಗೆಯಲ್ಲಿ ನಮ್ಮೊಟ್ಟಿಗಿರುವಂಥ ನನಗೆ ತುಂಬ ಖುಷಿ ಕೊಟ್ಟಿದೆ ಬಂಧುಗಳೇ. ಯಾಕೆ ಹೇಳಿದರೆ, ಇಂತಹ ಒಂದು ಪರಿಸರದಲ್ಲಿ ಹುಟ್ಟಿ ಬೆಳೆದು ಬಂದವ ನಾನು. ನನ್ನನ್ನು ಬಹಳವಾಗಿ ಇಲ್ಲಿ ಹೇಳಿದರು, ಅಂತಹ ಗುಣ ಖಂಡಿತ ನನ್ನ ಹತ್ರ ಇಲ್ಲ. ಯಾಕೆ ಹೇಳಿದರೆ, ನನ್ನ ಜಾಯಮಾನದಲ್ಲಿ, ನನ್ನ ಬದುಕಿನಲ್ಲಿ ನಾನು ಹುಟ್ಟಿ ಬೆಳೆದು ಬಂದ ಬಗ್ಗೆನೇ ಹಾಗೆ. ನನ್ನ ಕೆಲಸದಲ್ಲಿ ನನಗೆ ತುಂಬ ತೃಪ್ತಿಯಾಗಿದೆ. ಕೈಲಾದ ನನ್ನ ಸೇವೆಯನ್ನು ನಾನು ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ್ದೇನೆ. ನನಗೆ ನಿವೃತ್ತಿ ಆದರೂ ಅದಕ್ಕೆ ನಾನು ನಿವೃತ್ತಿಯನ್ನು ಬಯಸ್ತಾ ಇಲ್ಲ ಬಂಧುಗಳೇ, ನಾನು ಅದನ್ನು ಮುಂದುವರಿಸಲಿಕ್ಕೆ ಬಯಸ್ತಾ ಇರುವಂತಹವನು. ನನ್ನಲ್ಲಿ ಒಬ್ಬರು ಮಾತಾಡ್ತಾ ಕೇಳಿದರು, ಸರ್ ಹೋಗುವಾಗ ಫೀಲಿಂಗ್ ಆಗೋದಿಲ್ವ ಅಂತ. ಹೌದು, ಈ ಶೈಕ್ಷಣಿಕ ವರ್ಷ ಆರಂಭದಲ್ಲಿ ಬಹಳ ಫೀಲಿಂಗ್ ಇತ್ತು. ಈಗ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳಿದರೆ, ನಾನು ಗವರ್ಮೆಂಟ್ ಹೇಳಿದ ನಿವೃತ್ತಿಯನ್ನು ಮಾತ್ರ ಪಡೆಯಲಿಕ್ಕೆ 60 ವರ್ಷದಲ್ಲಿರುವುದು. ನಾನು ಸಂಸ್ಥೆಯೊಂದಿಗೆ ನಿವೃತ್ತಿಯನ್ನು ಯಾವತ್ತೂ ಪಡೆಯಲಿಕ್ಕೆ ನಾನು ಇಷ್ಟಪಡುವುದಿಲ್ಲ ಅನ್ನುವಂಥದ್ದು. ಸುಮಾರು 37 ವರ್ಷ 4 ತಿಂಗಳಾಯಿತು. ಇನ್ನೊಂದು 5 ತಿಂಗಳಿದೆ. ಇನ್ನು ಉಳಿದ ದಿನ ನನ್ನ ಪಾಲಿಗೆ ಆ ದೇವನು ಅನುಗ್ರಹಿಸಿದರೆ ನನ್ನ ಕೈಲಾದ ಸೇವೆಯನ್ನು ಮತ್ತಷ್ಟು ಮಾಡಲಿಕ್ಕೆ ನನಗೆ ಇಲ್ಲಿ ಅವಕಾಶ ಇದೆ. ಆಮೇಲೆ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಆಡಳಿತ ಮಂಡಳಿಯವರು. ನನ್ನ ಬಗ್ಗೆ ಅವರಿಗೆ ಒಂದು ಹೋಪ್ಸ್ ಇದೆ. ಅವೆಲ್ಲವುಗಳಿಗೂ ಕೂಡ ನಾನು ತೀವ್ರ ನಿರಾಶೆ ಖಂಡಿತ ಮಾಡುವುದಿಲ್ಲ. ನನಗೆ ಕೈಲಾದ ಸಹಾಯ ಏನು ಮಾಡಲಿಕ್ಕೆ ಈ ಸಂಸ್ಥೆಗೆ ಆಗ್ತದೋ, ಒಂದು ಅಲ್ಪ ಮಾರ್ಗದರ್ಶನ ನನಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಅನುಭವಗಳ ಹಿನ್ನೆಲೆಯಲ್ಲಿ. ಖಂಡಿತ ನಾನು ಆರೋಗ್ಯವಂತನಾಗಿರುವ ತನಕ ಈ ಸಂಸ್ಥೆಗೆ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನನ್ನ ಸಹೋದ್ಯೋಗಿಗಳು ಬಹಳ ಗೌರವಪೂರ್ವಕವಾಗಿ ನನ್ನನ್ನು ಆಧರಿಸಿದರು. ಅದರ ಪ್ರಸ್ತಾಪ ಬಂದಾಗಲೇ ನಾನು ಹೇಳಿದೆ, ಬೇಡ ಇದೆಲ್ಲ ಬೇಡ ಅಂತ ಹೇಳಿ. ಅಲ್ಲ ಸರ್, ನೀವು ಬೇಡ ಹೇಳುವುದು ಸರಿಯೇ, ಆದರೆ ನಮಗೆ ನಿಮ್ಮನ್ನು ಎಲ್ಲ ಪೇರೆಂಟ್ಸ್ಗಳ ನಡುವೆ ಅಲ್ಪ ಗೌರವಿಸಬೇಕು ಅಂತ ಹೇಳಿದರು. ಮತ್ತೆ ಅದಕ್ಕೆ ನಾನು ಬೇಡ ಅಂತ ಹೇಳಲಿಲ್ಲ. ಯಾಕೆ ಹೇಳಿದರೆ, ನಾನು ಇಂತಹ ವೇದಿಕೆಗಳನ್ನು ಹಂಚಿಕೊಂಡವ, ಇಲ್ಲಿಂದ ರಿಟೈರ್ಡ್ ಹೋಗಿ ಆದಂತಹ ಸರ್ಗಳ ಕಾರ್ಯಕ್ರಮವನ್ನು ನಾನು ನಿರೂಪಿಸಿದವ. ಈಗ ನನ್ನ ಸರದಿ ಬಂದಿದೆ. ಆದರೆ ಅದರಲ್ಲಿ ಬೇಸರವೂ ಮತ್ತೊಂದು ಇಲ್ಲ. ನಾನು ಯಾವತ್ತೂ ವಿದ್ಯಾರ್ಥಿಗಳನ್ನು ಪ್ರೀತಿಸ್ತೇನೆ, ಯಾವತ್ತೂ ವಿದ್ಯಾರ್ಥಿ ಪೋಷಕರನ್ನು ನಾನು ಪ್ರೀತಿಸ್ತೇನೆ. ನನಗೆ ಅದು ತುಂಬ ಖುಷಿ ಕೊಟ್ಟಂತಹ ವಿಚಾರ. ಒಂದು ಪೇರೆಂಟ್ಸ್ಗಳು, ಇನ್ನೊಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಒಂದು ಸಣ್ಣ ಇನ್ಸಿಡೆಂಟ್ ಮಾತ್ರ ಹೇಳಿ ಮುಗಿಸ್ತೇನೆ. ನನ್ನ 37ನೇ ವರ್ಷದಲ್ಲಿ ಕೊನೆಯ ಗಳಿಗೆಯಲ್ಲಿ ನನಗೆ ಕಳೆದ ವಾರ ನನ್ನ ಫಸ್ಟ್ ಬ್ಯಾಚಿನ 2-3 ಮಂದಿ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಒಬ್ಬ ಜಯಕರ್ ಶೆಟ್ಟಿ ಅಂತ ಹೇಳಿ ಬೆಂಗಳೂರಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾರೆ. ಇನ್ನೊಬ್ಬ ಬಹಳ ಆತ್ಮೀಯನಾದಂಥ ವಿದ್ಯಾರ್ಥಿ ತಿಮ್ಮಪ್ಪ ಭಂಡಾರಿ ಅಂತ, ಅವನು ಈಗ ಜಗನ್ನಾಥ ಭಂಡಾರಿಯಾಗಿ ಅವನು ಬಾಂಬೆಯಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾನೆ.
ಈ ಸಂದರ್ಭಗಳಿವೆಯಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಅದಕ್ಕಿಂತ ಬೇರೆ ನಮಗೆ ಯಾವುದೋ ಆಸ್ತಿ ಇಲ್ಲ, ಸೊತ್ತು ಇಲ್ಲ. ನನ್ನ ಎಲ್ಲ ಸೊತ್ತುಗಳು ಕೂಡ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ರಕ್ಷಕರು. ಆಮೇಲೆ ನನಗೆ ಇಷ್ಟರವರೆಗೆ ನನ್ನ ಬೆನ್ನೆಲುಬಾಗಿ ನಿಂತು ನಾನು ಕೊಟ್ಟಂತಹ ಎಲ್ಲ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಕೊಟ್ಟಂತಹ ನನ್ನ ಪ್ರೀತಿಯ ಆಡಳಿತ ಮಂಡಳಿಯವರು. ಯಾವತ್ತೂ ನನಗೆ ಬದುಕಿಗಟ್ಟು ಸಂಸ್ಥೆಯನ್ನು ನಾನು ಖಂಡಿತ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸ್ಥೆಯೊಂದಿಗೆ ನಾನು ಸಂಪರ್ಕವನ್ನು ಖಂಡಿತ ಇಟ್ಕೊಳ್ತೇನೆ. ಇನ್ನು ರಿಟೈರ್ಡ್ ಆದ ಅಂತ ಹೇಳಿದರೆ ನಂದು ಮುಗಿಯಿತು ಅಂತ ಅಲ್ಲ. ನನಗೆ ಆರೋಗ್ಯಕ್ಕೆ ಮತ್ತು ಉತ್ತಮ ಜೀವನ ನಡೆಸಲಿಕ್ಕೆ ನಿಮ್ಮೆಲ್ಲರ ದುವಾವನ್ನು ಕೇಳಿಕೊಂಡು ಬಹಳ ಹೃದಯಸ್ಪರ್ಶಿಯಾಗಿ ನೀವು ನನ್ನನ್ನು ನೋಡಿಕೊಂಡಿದ್ದೀರಾ, ಆಧರಿಸಿದ್ದೀರಾ. ನನ್ನ ವಿದ್ಯಾರ್ಥಿ ಸಮುದಾಯದ ಮಧ್ಯೆ ನನ್ನಲ್ಲಿ ಪ್ರೀತಿ ತೋರಿದ್ದೀರಾ. ಇವೆಲ್ಲದಕ್ಕೂ ನಾನು ಋಣಿಯಾಗಿದ್ದೇನೆ. ನನ್ನ ಪ್ರೀತಿಯ ಅಜೀಜ್ ಮತ್ತು ಬಳಗ ಅಥವಾ ನನ್ನ PU ಬಳಗ, ಹೈಸ್ಕೂಲ್ ಬಳಗ, ಪ್ಲಸ್ ನನಗೆ ಇತ್ತೀಚೆಗೆ ನಮ್ಮ ಬಂದಂತಹ ಬ್ರೈಟ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಎಲ್ಲರೂ ಕೂಡ ನಲ್ಲಿ ಆತ್ಮೀಯತೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಎಲ್ಲವನ್ನು ನಾನು ನೆನೆಯಿದ್ದೇನೆ. ಮಾತ್ರ ಅಲ್ಲ, ನಿಮ್ಮ ಈ ಒಂದು ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ಮುಂದಿನ ಬದುಕು ನಿಮ್ಮ ಬದುಕು ಈ ಸಂಸ್ಥೆಯಲ್ಲಿ ಇದರ ಅಭ್ಯುದಯಕ್ಕಾಗಿರಲಿ, ಉನ್ನತಿಯಿಂದ ಉನ್ನತಿಗೆ ಹೋಗುವಂತಹ ಮಟ್ಟದಲ್ಲಿ ನೀವು ಪ್ರಯತ್ನಿಸಿ, ನಾನೂ ಪ್ರಯತ್ನಿಸ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಶ್ರೀಯುತ ಇಸ್ಮಾಯಿಲ್ ಸರ್ ಅವರಿಗೆ ತನ್ನ ಅನುಭವವನ್ನು ಹಂಚಿಕೊಂಡದಕ್ಕೆ. ಕಾರ್ಯಕ್ರಮದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಚುಟುಕು ಮಾಡ್ತಾ ಇದ್ದೇವೆ. ಇದರ ನಡುವೆ ನಮ್ಮ ಈ ಕಾರ್ಯಕ್ರಮ ಆಗಮಿಸಿದ ನಮ್ಮ ಸಂಸ್ಥೆಯ ಎಲ್ಲ ಅಭಿವೃದ್ಧಿಗೆ ಕಾರಣಕರ್ತರಾದ ಶ್ರೀಯುತ ಉಪಾಧ್ಯಕ್ಷರಾದ ಜನಾಬ್ US ಅಬೂಬಕರ್ ಹಾಜಿಯವರು ಕೂಡ ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಮುಂಭಾಗದಲ್ಲಿ ನಮ್ಮ ಸಂಸ್ಥೆಯ ನಿವೃತ್ತ ಉಪನ್ಯಾಸಕರಾದ ಶ್ರೀಯುತ ಇಲ್ಯಾಸ್ ಸರ್ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಕೇವಲ 2 ಬಹುಮಾನ ಇದೆ. ಪ್ರೊಫಿಷಿಯನ್ಸಿ ಬೇಗನೆ ಬರಬೇಕು. ಕಳೆದ ವರ್ಷ ದ್ವಿತೀಯ PUC ವಿಭಾಗದಲ್ಲಿ ಉತ್ತಮ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಇದೀಗ ನಾವು ಬಹುಮಾನ ವಿತರಣೆ ಮಾಡ್ತಾ ಇದ್ದೇವೆ. ಕೂಡಲೇ ಬರಬೇಕು. ಫಸ್ಟ್ ಪ್ರೈಸ್ ಹಮೀದಾ ನಸೀಫಾ 560 ಅಂಕದೊಂದಿಗೆ ಹಮೀದಾ ನಸೀಫಾ ಸೆಕೆಂಡ್ ಕಾಮರ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಕೂಡಲೇ ಬರಬೇಕು. ಸಮಯದ ಬಹಳ ಅಭಾವ ಇದೆ. ನಿಮಗೆ ಗೊತ್ತಿದೆ ಯಾರಿಗೆಲ್ಲ ಪ್ರೈಸ್ ಇದೆ ಅಂತ ಹೇಳಿ. ಪ್ಲೀಸ್ ಕಮ್. ದ್ವಿತೀಯ ಸ್ಥಾನ ಫಾತಿಮತ್ ರಾಬಿಯಾ 523 ಅಂಕಗಳು. ಫಾತಿಮತ್ ರಾಬಿಯಾ ಆಫ್ ಸೆಕೆಂಡ್ ಆರ್ಟ್ಸ್ 514 ಅಂಕದೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಸಂಸ್ಥೆಗೆ ಅತಿ ಹೆಚ್ಚು ಅಂಕ ಪಡೆದ 560. ಇದೀಗ ಬಹಳ ಹೆಮ್ಮೆಯ ಹುಡುಗಿ, ಕೀರ್ತಿಯನ್ನು ತಂದಂತಹ ವಿದ್ಯಾರ್ಥಿನಿ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಮುಂದಿನ ಜೀವನ ಉಜ್ವಲವಾಗಲಿ ಅಂತ ಹಾರೈಸ್ತಾ ಸೆಕೆಂಡ್ ಪ್ರೈಸ್ ಖತೀಜಾ ಶಬೀಬಾ ಅವರು ಈಗ ವೇದಿಕೆಯಲ್ಲಿ ಇದ್ದಾರೆ. ಇವಳು ಕೂಡ ನಮ್ಮ ಪ್ರತಿಭಾನ್ವಿತ ಒಳ್ಳೆಯ ಶಿಸ್ತಿನ ವಿದ್ಯಾರ್ಥಿನಿ. ತುಂಬ ಖುಷಿ ಆಗ್ತಾ ಇದೆ ವೇದಿಕೆಯಲ್ಲಿ. ಧನ್ಯವಾದಗಳು. ಅದೇ ರೀತಿಯಲ್ಲಿ ಅಶ್ಫಿಯಾ ದ್ವಿತೀಯ ಕಾಮರ್ಸ್ ವಿಭಾಗದ ಅಲೀಮಾ ಫಾತಿಮಾ ಅಸ್ಫಿಯಾ ಅವರು 514 ಅಂಕದೊಂದಿಗೆ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಅವರ ಪ್ರತಿಭೆ ಇನ್ನಷ್ಟು ಮೊಳಗಲಿ ಎಂದು ಹಾರೈಸ್ತಾ ಬಹುಮಾನ ವಿತರಣೆ ಮಾಡಿದಂಥ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಕಳೆದ ವರ್ಷ ಕನ್ನಡ ವಿಭಾಗದಲ್ಲಿ ಹೈಯೆಸ್ಟ್ ಅಂಕವನ್ನು ಪಡೆದಂತಹ ಹುಸೇನ್ ಸಾನಿದ್ ಅವರಿಗೆ ನಮ್ಮ ಕನ್ನಡ ಉಪನ್ಯಾಸಕರಾದ ಇಸ್ಮಾಯಿಲ್ ಟಿ ಅವರು ವಿಶೇಷವಾದ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಅತ್ಯಧಿಕ ಅಂಕವನ್ನು ಪಡೆದಂತಹ ಹುಸೇನ್ ಸಾನಿದ್ 90ಕ್ಕಿಂತಲೂ ಮೇಲೆ ಅಂಕವನ್ನು ಪಡೆದಿದ್ದಾನೆ. ಅದೇ ರೀತಿಯಲ್ಲಿ ಖತೀಜಾ ಶಬೀಬಾ ಜಿಯೋಗ್ರಫಿ ಭೂಗೋಳಶಾಸ್ತ್ರದಲ್ಲಿ 98 ಅಂಕಗಳೊಂದಿಗೆ ಅತ್ಯುನ್ನತ ಅಂಕವನ್ನು ಪಡೆದಿದ್ದಾಳೆ. ಖತೀಜಾ ಶಬೀಬಾ ವೇದಿಕೆಗೆ ಬರಬೇಕು. ಅವರಿಗೆ ಕೂಡ ಈಗ ಈ ಬಹುಮಾನವನ್ನು ಬಾಲಕೃಷ್ಣ ಸರ್ ಅವರು ಈ ಒಂದು ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ. ಬಾಲಕೃಷ್ಣ ಸರ್ ಕೂಡ ವೇದಿಕೆಗೆ ಬರಬೇಕು. ನಮ್ಮ ಸಂಚಾಲಕರು ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಫಾತಿಮತ್ ರಾಬಿಯಾ ಅವರಿಲ್ಲ, ಇವತ್ತು ಬಹುಶಃ ಬರಲಿಕ್ಕೆ ಆಗಲಿಲ್ಲ. ಇಕನಾಮಿಕ್ಸ್ ವಿಭಾಗದಲ್ಲಿ 99 ಅಂಕಗಳೊಂದಿಗೆ ಅತ್ಯುನ್ನತವಾದ ಒಂದು ಅಂಕವನ್ನು ಪಡೆದಿದ್ದಾರೆ. ಬಹುಶಃ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಈ ಬಹುಮಾನವನ್ನು ಅಜೀಜ್ ಸರ್ ಅವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಬಹುಮಾನ ಪಡೆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಬಾಯ್ಸ್ ವಿಭಾಗದಲ್ಲಿ ಇಂಡಿವಿಜುವಲ್ ಚಾಂಪಿಯನ್ ಪಡೆದವರು
800 ಮೀಟರ್ ಓಟದಲ್ಲಿ ಫಸ್ಟ್, 1500 ಮೀಟರ್ ಓಟದಲ್ಲಿ ಫಸ್ಟ್, ಅದೇ ರೀತಿಯಲ್ಲಿ 400 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಮೊಹಮ್ಮದ್ ತಮೀಮ್ ಆಫ್ ಸೆಕೆಂಡ್ ಕಾಮರ್ಸ್ ಇಂಡಿವಿಜುವಲ್ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಈ ವರ್ಷದ ಇಂಡಿವಿಜುವಲ್ ಚಾಂಪಿಯನ್ ಮೊಹಮ್ಮದ್ ತಮೀಮ್ ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ ಹುಡುಗಿಯರ ವಿಭಾಗದಲ್ಲಿ ಫಾತಿಮತ್ ಸನ್ಹಾ ಆದಷ್ಟು ಬೇಗ ವೇದಿಕೆಗೆ ಬನ್ನಿ. ಹುಡುಗಿಯರ ವಿಭಾಗದಲ್ಲಿ 100 ಮೀಟರ್, 200 ಮೀಟರ್, ಅದೇ ರೀತಿಯಲ್ಲಿ 400 ಮೀಟರ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವುದರೊಂದಿಗೆ ಫಾತಿಮತ್ ಸನ್ಹಾ ಅವರು ನಮ್ಮ ಕಾಲೇಜಿಗೆ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಧನ್ಯವಾದಗಳು ಫಾತಿಮತ್ ಸನ್ಹಾ ಅವರಿಗೆ ಹಾಗೂ ಮೊಹಮ್ಮದ್ ತಮೀಮ್ ಅವರಿಗೆ ಇವರು ಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ಒಂದು ವಾಕ್ಯದಲ್ಲಿ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೀತದೆ. ಜೋಷ್ನಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. Ibrahim Ruwais from grade 5 and Mohammad Shafook Hamid from grade 1. And the annual Sports Day 2022-23 held on Wednesday 30th December 2022. The championship trophy among the boys by Mohammad Mubarish from grade 5. And Fatima Shifa from grade 4 grabbed the championship trophy. I request US Abubakar to honor the winners. Mohammad Mubarish from grade 5 and Fatima Shifa from grade 4. Congratulations to the winners. Thank you, sir. Thank you. ಇದೀಗ SSLC ವಿಭಾಗದ ಕಳೆದ ವರ್ಷದ SSLC ವಿಭಾಗದಲ್ಲಿ ಅತ್ಯಂತ ಅಂಕ ಪಡೆದಂತಹ ವಿದ್ಯಾರ್ಥಿನಿ ಫಾತಿಮಾ ಅಫ್ರಾ SSLC ವಿಭಾಗದಲ್ಲಿ ಕಳೆದ ವರ್ಷ ಅತ್ಯಂತ ಅಂಕ ಪಡೆದು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿನಿ ಫಾತಿಮಾ ಅಫ್ರಾ ಅವರಿಗೆ ಇದೀಗ ಬಹುಮಾನ ವಿತರಣೆ. ಕೂಡಲೇ ವೇದಿಕೆ ಹತ್ರ ಬರಬೇಕು. ಕಾರ್ಯಕ್ರಮದ ಮುಂದಿನ ಭಾಗ ಆಸ್ ಎ ಟೋಕನ್ ಆಫ್ ಲವ್ ಅಂಡ್ ಗ್ರಾಟಿಟ್ಯೂಡ್ we offer memento to our chief guest. I request Vice President of our college Janab US Abubakar Haji to give memento to our chief guest. Please take, madam. ಫಾತಿಮಾ ಅಫ್ರಾ ಕಳೆದ ವರ್ಷ SSLC ವಿಭಾಗದಲ್ಲಿ ಅತ್ಯಂತ ಅಂಕ ಪಡೆದವರು ಬೇಗ ಬರಬೇಕು, ಸಮಯದ ಅಭಾವ ಇದೆ. Our next era program is presidential remark. I request Professor UT Iqbal to make presidential remark. ಉಪಸ್ಥಿತರಿರುವ ಇವತ್ತಿನ ಮುಖ್ಯ ಅತಿಥಿಗಳಾದ ಹಾಗೂ ಈ ವಿದ್ಯಾಸಂಸ್ಥೆಯ ಕಾರ್ಯಕಾರಿ ಸಮಿತಿ ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯವರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಒಂದು ವಿಶೇಷ ದಿನ ನನ್ನ ಗುರುಗಳ ಮುಂದೆ ಇವತ್ತು ನಾನು ನಿಂತಿರುವುದು ಇಲ್ಲಿಯ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸುವ ಸಮಯದಲ್ಲಿ ನನಗೆ ಟೀಚ್ ಮಾಡಿದಂಥ ನನ್ನ ಗುರುಗಳು ಇದ್ದಾರೆ. ಇಲ್ಲಿ ವೇದಿಕೆ ಮುಂದುಗಡೆ ಶ್ರೀಯುತ ಕಮಲಾಶ್ರವರು ಇದ್ದಾರೆ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಇದ್ದಾರೆ. ಅನಿರೀಕ್ಷಿತವಾಗಿ ನಾನು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕಾಗುವಂಥದ್ದು. ಆದ್ದರಿಂದ ಬಹಳ ಸಮಯದ ಅಭಾವ ಇದೆ, ವಿಶೇಷವಾಗಿ ಏನು ಮಾತಾಡುವಂತ ಇಲ್ಲ. ಒಂದೇ ಎರಡು ಮಾತಲ್ಲಿ ಈ ವಿದ್ಯಾಸಂಸ್ಥೆಯ ಬೆಳವಣಿಗೆ ಯಾವ ರೀತಿ ಆಯಿತು, ಅದಕ್ಕೆ ಶ್ರಮಿಸಿದಂಥ ಇಲ್ಲಿರುವಂಥ ಎಲ್ಲ ಸದಸ್ಯರು, ಮೆಂಬರ್ಸ್ನವರಿದ್ದಾರೆ ಇಲ್ಲಿ, ಹಾಗೆ ಅವರ ಒಂದು ಶ್ರಮ, ಯಾವುದೇ ರೀತಿಯ ತೊಂದರೆಗಳು ಬಂದಾಗಲೂ ಕೂಡ ಎಲ್ಲವನ್ನೂ ಎದುರಿಸಿಕೊಂಡು ಊರಿನವರ ಸಹಕಾರದೊಂದಿಗೆ, ಇಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಎಲ್ಲರ ಸಹಕಾರದೊಂದಿಗೆ ಮುನ್ನಡೆಸ್ತಾ ಬಂದು ಹಿಂದಕ್ಕೆ ಸಾಧಾರಣವಾಗಿ 50ನೇ ವರ್ಷ ಆಚರಣೆ ಆಗುವ
ಒಂದು ಸಂದರ್ಭ ಒದಗಿ ಬಂದಿದೆ ನಮಗೆ. ಇನ್ನೊಂದು 4 ವರ್ಷದಲ್ಲಿ ನನಗೆ ತಿಳಿದ ಮಟ್ಟಿಗೆ 50ನೇ ಸಂಭ್ರಮಾಚರಣೆ 2 ವರ್ಷದಲ್ಲಿ ಇನ್ನೊಂದು 2 ವರ್ಷದಲ್ಲಿ 50ನೇ ವರ್ಷವನ್ನು ಆಚರಿಸಲಿದ್ದೇವೆ. ಆ ಒಂದು ಹಂತಕ್ಕೆ ತಲುಪುವಾಗ ಈಗಾಗಲೇ ನಾವು ವಿದ್ಯಾರ್ಥಿಗಳ ಕೊರತೆ ಕನ್ನಡ ಮಾಧ್ಯಮದಲ್ಲಿ ಕಂಡು ಬಂದಾಗ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ತೆಗೆದುಕೊಂಡಿದ್ದೆವು. ಅದಕ್ಕೆ ಒಂದು ಕಾರಣ ಅದಕ್ಕೆ ನನಗೂ ಇವತ್ತಿನವರೆಗೆ ನೆನಪಾಗಿರುತ್ತೆ. ಅಂದರೆ ಆ ಒಂದು ಮಾತನ್ನು ನನ್ನ ಮುಂದೆ ಆಗ ನಾನು ಸದ್ಯಕ್ಕೆ ಆಗಷ್ಟೇ ಈ ಒಂದು ಇನ್ಸ್ಟಿಟ್ಯೂಷನ್ನ ಕಾರ್ಯಕಾರಿ ಸಮಿತಿಗೆ ಎಂಟ್ರಾಗಿದ್ದಷ್ಟೇ ನಾನು ಅದನ್ನು ಎತ್ತಿದಂಥ ಒಂದು ವ್ಯಕ್ತಿ ಅಂದರೆ ಎಲ್ಲಿ ನಮ್ಮ ಇವತ್ತಿನ ಉಪಾಧ್ಯಕ್ಷರಾದ US ಅಬುಬಕರ್ ಅವರು ಆ ಮಾತು ನಮ್ಮ ಮುಂದೆ ಇಟ್ಟರು. ಈಗ ಮಾಡಿದರೆ ಹೇಗೆ ಅಂತಂದು ಅದನ್ನು ನಾವು ಆಗಲೇ ಆ ಒಂದು ಕಮಿಟಿಯಲ್ಲಿ ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದುವರಿಸುವಂತೆ ಆದದ್ದು. ಇವತ್ತು ನಾವು ಅದನ್ನು ಪ್ರಾರಂಭಗೊಳಿಸಿ ಈಗ 5ನೇ ತರಗತಿವರೆಗೆ ಮುಟ್ಟಿದ್ದೇವೆ. ಅದರಲ್ಲಿ ಯಶಸ್ವಿಯನ್ನು ಕೂಡ ಕಾಣ್ತಾ ಇದ್ದೇವೆ, ಅದಕ್ಕೆ ಯಾವುದೇ ಸಂಶಯವಿಲ್ಲ. ಮುಂದೆ ಅದು ಕೂಡ ಈ ಇತರ ಸಂಸ್ಥೆ ಇದರಲ್ಲಿರುವಂಥ ಹೈಸ್ಕೂಲ್, ಕಾಲೇಜ್ ಮತ್ತು ಪ್ರೈಮರಿ ಸ್ಕೂಲ್ ಕನ್ನಡ ಮಾಧ್ಯಮದವರು ಇದರ ಎಲ್ಲವನ್ನು ಸುಧಾರಿಸಿಕೊಂಡು ಹೋಗಲು ಅದರದಾದ ಒಂದು ಸೋರ್ಸ್ನಿಂದಲೇ ನಮಗೀಗ ಸಾಧ್ಯವಾಗ್ತಾ ಇರೋದು ಅದೊಂದು ಕಂಡುಕೊಂಡಿದ್ದೇವೆ ನಾವು. ಯಾಕೆಂದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸರಕಾರದಿಂದ ಬರುವಂಥ ಎಲ್ಲ ಅನುದಾನದ ಹೊರತಾಗಿಯೂ ಇತರ ಖರ್ಚನ್ನು ಕೂಡ ನಾವು ಸಂಭಾಳಿಸ್ಕೊಂಡು ಬರಬೇಕಾಗ್ತದೆ. ಅದೆಲ್ಲವನ್ನು ಸಂಭಾಳಿಸಲಿಕ್ಕೂ ಕೂಡ ನಮಗೆ ಸಾಧ್ಯವಿಲ್ಲ. ಅಂಥ ಸಂದರ್ಭದಲ್ಲಿ ಇದರಲ್ಲಿ ಕೂಡ ಈ ಒಂದು ಆಂಗ್ಲ ಮಾಧ್ಯಮ ಒಂದು ವಿದ್ಯಾಭ್ಯಾಸ ನೀಡುವ ಮೂಲಕ ಆ ವಿದ್ಯಾರ್ಥಿಗಳಿಂದ ಅಥವಾ ಅಲ್ಲಿ ಬರುವಂಥ ಒಂದು ರೀತಿಯ ಫಂಡ್ನಿಂದಾದರೂ ಇತರ ವಿದ್ಯಾರ್ಥಿಗಳಿಗೆ ಕೂಡ ನಾವು ಶಿಕ್ಷಣವನ್ನು ನೀಡುವಲ್ಲಿ ಸಫಲರಾಗಿದ್ದೇವೆ. ಬಹಳ ಕಷ್ಟ ಆದರೂ ಕೂಡ. ಆದರೆ ಫಲಿತಾಂಶವನ್ನು ನಾವು ನೋಡಿದಾಗ ಕಳೆದ ಬಾರಿಯ ಫಲಿತಾಂಶವೆಲ್ಲ ನಮಗೆ ಅಷ್ಟೊಂದು ತೃಪ್ತಿದಾಯಕವಲ್ಲ, ಸ್ಯಾಟಿಸ್ಫ್ಯಾಕ್ಟರಿ ಅಲ್ಲ ಅಂತ ಹೇಳ್ಬೋದು ನಮಗೆ. ಆದರೂ ಅದನ್ನು ಕೂಡ ನಾವು ಇನ್ನಷ್ಟು ಉತ್ತಮಗೊಳಿಸಲು ಬಹಳಷ್ಟು ನಮ್ಮ ಹಿಂದೆ ಇಲ್ಲಿ ಕಲಿಸ್ತಾ ಇರುವಂತಹ ಶಿಕ್ಷಕರ ನಾವು ಅವರ ಸಹಾಯವನ್ನು ಕೂಡ ಪಡೆದುಕೊಂಡು ಮುಂದುವರಿಸ್ತಾ ಇದ್ದೇವೆ. ಅವರಲ್ಲಿ ಕೂಡ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಬೇಕೆಂಬುದು ನಮ್ಮ ಉದ್ದೇಶ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಮೊದಲೇ ಇದ್ದಂತಹ ಕನ್ನಡ ಮಾಧ್ಯಮವನ್ನು ಕಡೆಗಣಿಸುವುದಿಲ್ಲ ಎಂಬುದು ನಮ್ಮ ಒಂದು ನಿರ್ಧಾರ. ಅದನ್ನು ಎಷ್ಟರ ಒಟ್ಟಿಗೆ ಸಾಧ್ಯ ಉಂಟು ಅದನ್ನು ಮುಂದುವರಿಸ್ತಾನೆ ಹೋಗ್ತಾ ಇದ್ದೇವೆ. ಇದ್ದಂಥ ಆಂಗ್ಲ ಮಾಧ್ಯಮದೊಟ್ಟಿಗೆ ಕೂಡ ಅದನ್ನು ಕೂಡ ಪ್ರೋತ್ಸಾಹ, ಅದರ ಒಟ್ಟಿಗೆ ಕೂಡ ಇದನ್ನು ಕೂಡ ಆ ಮಕ್ಕಳ ಪೇರೆಂಟ್ಸಿಗೆ ಕೂಡ ನಾವು ಎಲ್ಲ ರೀತಿಯ ತಿಳಿ ಹೇಳಿಕೊಂಡು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದೇವೆ. ಅದರಲ್ಲಿ ಅದಕ್ಕೆ ಜಾಯಿನ್ ಆಗಬೇಕಂತೇಳಿ ಇಲ್ಲಿ ನಮ್ಮ ಹೆತ್ತವರದಲ್ಲಿ ನಾವು ಹೇಳುವಂಥದ್ದು, ನಮ್ಮ ಶಿಕ್ಷಕರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಅಂದರೆ ಬಹಳಷ್ಟು ಡೇ ಅಂಡ್ ನೈಟ್ ಆಗಿ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿ ನಿಮ್ಮ ಸಹಕಾರ ಕೂಡ ಬಹಳಷ್ಟು ನಮಗೆ ಅಗತ್ಯವಿದೆ. ನೀವು ನಿಮ್ಮ ಮಕ್ಕಳನ್ನು ಬರೇ ಒಂದು ಸ್ಟೂಡೆಂಟ್ಸ್ ಆಗಿ ಸ್ಕೂಲಲ್ಲಿ ಯಾವುದೇ ಇರಲಿ, ಅದು PU ಆಗಲಿ, ಅದು ಹೈಸ್ಕೂಲ್ ಆಗಲಿ, ಪ್ರೈಮರಿ ಆಗಲಿ, ಎಲ್ಲಿ ಕೂಡ ಒಂದು ಬಿಟ್ಟು ಅಲ್ಲಿಗೆ ಮುಗೀತಂತ ನಿಮ್ಮ ಜವಾಬ್ದಾರಿ ಮುಗೀತಂತ ತಿಳ್ಕೊಳ್ಬಾರ್ದು. ಈಗಾಗಲೇ ನಮ್ಮ ಮುಖ್ಯ ಅತಿಥಿಯವರ ಈ ವಿಷಯದಲ್ಲಿ ಬಹಳಷ್ಟು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಅನಿಸ್ತದೆ ಎಲ್ಲರಿಗೂ ಕೂಡ ಇದರದ್ದು ಮನವರಿಕೆ ಆಗಿರಬಹುದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿಮ್ಮ ಕಡೆಯಿಂದ ನೀವು ಕೂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿ ಪ್ರಯತ್ನ ಮಾಡಬೇಕು. ಅಸೋಸಿಯೇಷನ್. We are highly grateful to the heads of all departments, all the faculty members, students and parents for supporting us and taking part in this event with great enthusiasm. Next, I would like to thank our technical support and service providers for light, sound and shamiana. I would like to express our gratitude to all known and unknown hands that contributed to the success of our institution's annual day. Thank you one and all. Jazakallahu khairan. Thank you, ma'am. With this, we end our program. Thank you one and all. ಇದಾದ ಕೂಡಲೇ ಬ್ರೈಟ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿಯರಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.